ಹಲೋ ನಮಸ್ತೆ ವೀಕ್ಷಕರೇ, ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ನಾನು ಕಮಲ್ ನಯನ್. ಇವತ್ತಿನ ಕಾನೂನು ಸ್ಪಂದನ ವಿಶೇಷವಾಗಿ ಒಂದು ಮಹಿಳೆಯರ ಕುರಿತಾದ ವಿಶೇಷವಾದ ಒಂದು ಕಾನೂನಿನ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕಿದೆ. ಈ ಚರ್ಚೆಯಲ್ಲಿ ಒಬ್ಬ ವಿಶೇಷವಾದ ವಕೀಲರು ಕೂಡ ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಹಾಗಾದರೆ ಮೊದಲಿಗೆ ಇವತ್ತಿನ ನಮ್ಮ ಯಾರು ನ್ಯಾಯವಾದಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಪರಿಚಯ ಮಾಡಿಕೊಂಡು ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸಿ ಮುಂದೆ ನಮ್ಮ ಇವತ್ತು ಯಾವ ವಿಷಯವಿದೆ, ಏನು ಮಹತ್ವದ ವಿಷಯಗಳನ್ನು ನಾವು ಚರ್ಚೆ ಮಾಡಲಿಕ್ಕಿದೆ ಅದನ್ನು ನೋಡೋಣ. ಹಾಗಾದರೆ ಇವತ್ತಿನ ಕಾನೂನು ಸ್ಪಂದನ ಈ ವಿಶೇಷ ಕಾರ್ಯಕ್ರಮದಲ್ಲಿ ಸೂರಜ್ ಜೈನ್ ಅಂತಕ್ಕಂಥ ನ್ಯಾಯವಾದಿಗಳು ನಮ್ಮೊಟ್ಟಿಗೆ ಭಾಗವಹಿಸ್ತಾ ಇದ್ದಾರೆ. ಸೂರಜ್ ಜೈನ್ ಅವರೇ, ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ತೆ. ಹಾಗೆ ಸೂರಜ್ ಜೈನ್ ಅವರು ನಮ್ಮೊಟ್ಟಿಗೆ ಬಹಳ ಮಹತ್ವದ ಒಂದು ಮಹಿಳೆಯರಿಗೆ ಕುರಿತಾದಂಥ ಕಾಯ್ದೆಯ ಬಗ್ಗೆ ಮಾತನಾಡಲಿಕ್ಕಿದ್ದಾರೆ. ಕೌಟುಂಬಿಕ ಹಿಂಸೆಯ ಅಂದರೆ ಈ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ಯಾವ ರೀತಿಯಾಗಿ ರಕ್ಷಣೆ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷವಾದ ಕಾಯ್ದೆ ಏನಿದೆ ಆ ಕಾಯ್ದೆಯ ಬಗ್ಗೆ ಅವರು ನಮಗೆ ಇವತ್ತು ಪರಿಚಯ ಮಾಡಿಕೊಡಲಿದ್ದಾರೆ. ಮತ್ತು ಅದರ ಸಂಯುಕ್ತವಾದಂಥ ಸಮಷ್ಟಿ ದೃಷ್ಟಿಯ ಎಲ್ಲ ವಿಚಾರಗಳನ್ನು ನಾವು ಆದಷ್ಟು ತೆಗೆದುಕೊಂಡು ಅದನ್ನು ನಮ್ಮ ಅಕ್ಕ ತಂಗಿಯರಿರ್ಬೋದು, ನಮ್ಮ ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರು ಇರ್ಬೋದು, ಅವರಿಗೆಲ್ಲರಿಗೂ ಕೂಡ ಈ ರೀತಿಯಾದ ಒಂದು ಮಾಹಿತಿಯನ್ನು ಕೊಟ್ಟಾಗ ಅವರ ಜೀವನದಲ್ಲಿ ಕಾಯ್ದೆಯ ಬೆಂಬಲ ರಕ್ಷಣೆ ಎಷ್ಟಿದೆ ಅಂತಕ್ಕಂಥದ್ದು ಅವರಿಗೆ ಗೊತ್ತಾಗ್ತಾ ಹಿನ್ನೆಲೆಯಲ್ಲಿ ಇದು ಮಹತ್ವದ ಸಂಚಿಕೆಯಾಗಿದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಹಾಗಾದರೆ ವೀಕ್ಷಕರೇ, ಮತ್ತೊಮ್ಮೆ ತಮಗೆಲ್ಲ ಇವತ್ತಿನ ಕಾನೂನು ಸ್ಪಂದನದಲ್ಲಿ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಾವೀಗ ಚರ್ಚೆಯನ್ನು ಆರಂಭ ಮಾಡೋಣ. ಎಸ್ ಸರ್, ಮೊದಲಿಗೆ ಈ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ತಡೆಯುವ ಕಾಯ್ದೆ ಅಂತಕ್ಕಂಥದ್ದು ಇಷ್ಟು ಉದ್ದವಾದ ವಾಕ್ಯವಿದೆ. ಇದರಲ್ಲೇ ಸ್ಪಷ್ಟವಾಗ್ತದೆ ಈ ಕಾಯ್ದೆಯ ವಿಶೇಷತೆ ಏನು ಅನ್ನೋದನ್ನು. ಆದರೂ ಕೂಡ ಫಾರ್ಮಾಲಿಟಿಗೆ ಇದನ್ನು ಪರಿಚಯ ಮಾಡಿಕೊಡುವುದಾದರೆ ಈ ಕಾಯ್ದೆ ಯಾವಾಗ ಆರಂಭವಾಯಿತು ಮತ್ತು ಈ ಕಾಯ್ದೆಗೆ ಯಾಕೆ ಹೀಗೆ ಹೆಸರು ಬಂತು, ಇದರ ಸಂಕ್ಷಿಪ್ತ ಪೀಠಿಕೆಯನ್ನು ಹೇಳುವುದಾದರೆ ಏನು ಹೇಳ್ತೀರಿ? ಈಗ ವಿಷಯ ಏನಂದರೆ, ನಮ್ಮ ಭಾರತ ದೇಶದಲ್ಲಿ ಅನೇಕವಾದ ಕಾನೂನಿದೆ. ಈಗ ನಮಗೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, IPC ಇದೆಲ್ಲ ಯಾವುದಾದ್ರೂ ಈ ಇಂಥ ಅನೇಕ ಘಟನೆ, ನಿಮ್ಮ ಕೊಲೆ, ದರೋಡೆ ಇರ್ಬೋದು, ಅಂಥದ್ದಕ್ಕೆಲ್ಲ ಸಂಬಂಧ ಬೇರೆ ಬೇರೆ ಕ್ರೈಮ್ಗಳಿಗೆ ಬೇರೆ ಬೇರೆ ರೀತಿಯ. ಅನಂತರ ನಿಮ್ಮ ಈ ಆಸ್ತಿ ವ್ಯಾಜ್ಯಗಳಿಗೆ ಸಂಬಂಧಿಸಿದಂತೆ ಅದಕ್ಕೆ ಒಂದು ಸಪರೇಟ್ ಸಿವಿಲ್. ಹಾಗೆಯೇ ಮಹಿಳೆಯರ ಒಂದು ಈ ಸಮಸ್ಯೆಗಳಿಗೆ ಅಂದರೆ ಮನೆಯ ಒಳಗಿರುವಂತಹ ಒಂದು ಕುಟುಂಬದ ಒಳಗೆ ಒಬ್ಬ ಮಹಿಳೆ ಅನೇಕ ರೀತಿಯಲ್ಲಿ ಒಂದು ಸಮಸ್ಯೆಯನ್ನು ಎದುರಿಸ್ತಿರ್ತಾಳೆ. ಅಂದರೆ ಗಂಡನಿಂದ ಇರ್ಬೋದು ಅಥವಾ ಗಂಡನ ಸಂಬಂಧಿಕರಿಂದ ಇರ್ಬೋದು, ಇಂಥದ್ದೆಲ್ಲ ಸಮಸ್ಯೆಯನ್ನು ಎದುರಿಸ್ತಿರುವಂತಹ ಸಂದರ್ಭ, ಅನೇಕ ರೀತಿಯ ದೈಹಿಕ ಹಿಂಸೆ, ಮಾನಸಿಕ ಹಿಂಸೆ, ಆರ್ಥಿಕ ಹಿಂಸೆ, ಯಾವುದೇ ರೀತಿ ಹಿಂಸೆಯನ್ನು ಎದುರಿಸ್ತಾ ಇದ್ದರೆ ಆ ಒಂದು ಹಿಂಸೆಯಿಂದ ಆಕೆ ಒಂದು ಸಮರ್ಥವಾಗಿ ಎದುರಿಸಲಿಕ್ಕೋಸ್ಕರ ಈ ಒಂದು ವಿಶೇಷವಾದ ಕಾನೂನು ಬೇಕು ಅಂತ ಹೇಳಿ 2004ನೇ ಇಸ್ವಿಯಲ್ಲಿ ಈ ಒಂದು ಕಾನೂನನ್ನು ಜಾರಿಗೆ ತರಲಾಯಿತು. 2004ರಲ್ಲಿ. ಓಕೆ ಸರ್. ಈ ಕಾಯ್ದೆಯೊಳಗೆ ಯಾವುದ್ಯಾವುದು ಇಂತಿಷ್ಟು ಅಂತ ಏನಾದರೂ ಲಿಸ್ಟ್ ಆಫ್ ಪ್ರಾಬ್ಲಮ್ಸ್ ಆ ಥರ ಏನಾದರೂ ಮಾಡಿದ್ದಾರೆ ಸರ್ ಪಟ್ಟಿಗೆ, ಕೌಟುಂಬಿಕ ಒಂದು ಹಿಂಸೆಗಳಲ್ಲಿ? ಇದು ವಿಶೇಷವಾದ ಕಾನೂನು. ಇದು ಏನಂದರೆ, ಒಂದು ಮಹಿಳೆ ಆ ಮನೆಯ ಒಳಗೆ, ಒಂದು ಕುಟುಂಬದ ಒಳಗೆ ಆಗುವಂಥ ಸಮಸ್ಯೆಗಳನ್ನು ಮಾತ್ರ ಇದರಲ್ಲಿ ನೋಡ್ಬೋದು. ಅಂದರೆ ಉದಾಹರಣೆಗೆ ಗಂಡನಿಂದ ಆಕೆ ಹಿಂಸೆ ಆಗಿರ್ಬೋದು, ಅಥವಾ ಅತ್ತೆ ಮಾವ, ಗಂಡನ ಸಂಬಂಧಿಕರಿಂದ ಈ ದೈಹಿಕ ಹಿಂಸೆ, ಹೊಡೆಯುವಂಥದ್ದು, ಹಲ್ಲೆ ಮಾಡುವಂಥದ್ದು, ಆಮೇಲೆ ಆರ್ಥಿಕ ಹಿಂಸೆ ಅಂದರೆ ಅವಳಿಗೆ ಖರ್ಚನ್ನು ಕೊಡದೆ ಸತಾಯಿಸುವಂಥದ್ದು, ಅಥವಾ ಮಾನಸಿಕ ಕಿರುಕುಳವನ್ನು ನೀಡಿ ಅವಳಿಗೆ ತೊಂದರೆ ನೀಡುವಂಥದ್ದು, ಇದೆಲ್ಲ ಸಮಸ್ಯೆಗಳಾದಾಗ ಈ ಒಂದು ಕಾನೂನು ಮೊರೆಯನ್ನು ಹೋಗ್ಬೋದು. ಅದರಲ್ಲಿ ಒಂದು ರೂಪಿಸಿದಂಥ ನಿಯಮಾವಳಿಗಳೇನಿದೆ ಆ ಎಲ್ಲ ನಿಯಮಾವಳಿಗಳು ಆ ಕೌಟುಂಬಿಕದ ಪರಿಧಿಯೊಳಗೆ ಬರ್ತದೆ. ಖಂಡಿತ ಸರ್. ಇದರ ಅಗತ್ಯತೆ ಏನಿತ್ತು ಸರ್ ನಮ್ಮ 2004ರ ಕಾಲಘಟ್ಟದಲ್ಲಿ ಇದು ಬರುವಾಗ? ಆ 2004ರ ಕಾಲಘಟ್ಟದಲ್ಲಿ ಸ್ವಲ್ಪ ಸಾಮಾಜಿಕ ಏರುಪೇರುಗಳು ಅಥವಾ ಈ ಒಂದು ಕಾಯ್ದೆಯನ್ನು ಮಾಡುವಾಗ ಇದರ ಅಗತ್ಯತೆ, ನಮಗೆ ನೀಡ್ನೆಸ್ ಏನು ಅಂತಕ್ಕಂಥದ್ದು ಬಂದಾಗ ಮಾತ್ರ ಒಂದು ಕಾಯ್ದೆ ಆಗ್ತಕ್ಕಂಥದ್ದು. ಆವತ್ತಿನ ಕಾಲಮಾನದಲ್ಲಿ ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಮತ್ತೊಂದು ಮುಖದೊಂದು ಉನ್ನತ ತಾರಕಕ್ಕೆ ಹೋಗಿ ಈ ರೀತಿಯಾದಂಥ ಒಂದು ಯೋಚನೆ ಬಂತೆ. ಯಾಕೆ ಈ ಕಾಯ್ದೆಯನ್ನು ತರಬೇಕಾಯಿತು? ವರದಕ್ಷಿಣಾ ಕಿರುಕುಳದ ಬಗ್ಗೆ ಒಂದು ಈ ಹಿಂದೆ ಸಹ ಒಂದು ಕಾನೂನಿತ್ತು, ಅದರನ್ನು ತಡಿಲಿಕ್ಕೋಸ್ಕರ ಒಂದು ಕಠಿಣವಾದ ಕಾಯ್ದೆ ಇತ್ತು. ಆದರೆ ಇದೊಂದು ಮಾಡಿದ ಉದ್ದೇಶ ಏನಂದರೆ, ಮದುವೆ ಆದ ನಂತರ ಒಂದು ಮನೆಯಲ್ಲಿ ವರದಕ್ಷಿಣೆ ಸೇರಿ ಇತರ ರೀತಿಯ ಹಿಂಸೆಗಳು ಕೂಡ ಆಗ್ತದೆ. ಅಂದರೆ ವರದಕ್ಷಿಣೆಯನ್ನು ಕೇಳದೆ ಬೇರೆ ರೀತಿಯ ಹಿಂಸೆ ನೀಡುವಂಥದ್ದು, ಗಂಡ ಕುಡಿದು ಬಂದು ಹೊಡೆಯುವಂಥದ್ದು ಇರ್ಬೋದು, ಅಥವಾ ಆಕೆಯ ಒಂದು ಶೀಲವನ್ನು ಶಂಕೆ ಮಾಡಿ ಆಕೆಗೆ ಒಂದು ಮಾನಸಿಕವಾಗಿ ಹಿಂಸೆ ನೀಡುವಂಥದ್ದು ಇರ್ಬೋದು, ಅಥವಾ ಆಕೆಯ ಮಕ್ಕಳಾಗಿದ್ರೆ ಆ ಮಕ್ಕಳನ್ನು ಪೋಷಣೆ ಮಾಡದೆ ಆಕೆಯನ್ನು ಒಂದು ಬದಿಯಲ್ಲಿ ಅದೆಲ್ಲ ನಿರ್ಲಕ್ಷ್ಯ ಮಾಡುವಂಥ, ಇದೆಲ್ಲ ಇರುವಾಗ ಆ ಒಂದು ಸಮಸ್ಯೆಯನ್ನು ಮಹಿಳೆ ಎದುರಿಸ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಮಹಿಳಾ ಪರ ಹೋರಾಟಗಳು ಹೆಚ್ಚಾಗ್ತಾ ಬಂದು ನಮ್ಮ ದೇಶದಲ್ಲಿ ಅಭಿವೃದ್ಧಿ ಹೊಂದ್ತಾ ಉಂಟು. ಭಾರತ ದೇಶ ತುಂಬ
ಅಭಿವೃದ್ಧಿಶೀಲ ರಾಷ್ಟ್ರವಾಗ್ತಾ ಇದೆ. ಆಯೋಗಗಳು, ಹೌದು, ಸಮಿತಿಗಳು, ಮಹಿಳಾ ಆಯೋಗಗಳಾಯಿತು, ಸಮಿತಿಗಳಾಯಿತು, ಅನೇಕ ರೀತಿಯಲ್ಲಿ ಇದೆಲ್ಲ ನೋಡುವಾಗ ಈ ಒಂದು ಸರ್ಕಾರ ಕೂಡ ಇದರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡಿತ್ತು. ಆ ಸಮಯದಲ್ಲಿ ಒಂದು ಮಹಿಳೆಗೆ ಆಕೆ ತಾನು ಸೇಫ್, ತಾನು ಒಂದು ಮನೆಯಲ್ಲಿ ಮದುವೆ ಆದ ನಂತರ ಕೂಡ ನಾನು ಸೇಫ್ ಅಂತ ಒಂದು ಭಾವನೆ ಬರಬೇಕು, ಮತ್ತೆ ಒಂದು ಸಮರ್ಥವಾಗಿ ಆಕೆ ಅದನ್ನು ಎದುರಿಸಬೇಕು ಅಂತ ಹೇಳಿ ಒಂದು ವಿಶೇಷವಾದ ಕಾನೂನನ್ನ ಸರ್ಕಾರ ಜಾರಿ ಮಾಡಿತ್ತು. ಎಸ್ ಸರ್, ಈ ಕಾನೂನು ಬಂದ ಮೇಲೆ ಈ ರೀತಿಯ ಪ್ರಕರಣಗಳ ಮೇಲೆ ಈಗ ವಿಶೇಷವಾಗಿ ವೀಕ್ಷಕರೇ ನಿಮಗೆ ಇದು ಬಹಳ ಮಹತ್ವದ ಸಂಚಿಕೆ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಪ್ರತಿಯೊಬ್ಬರು ನಮ್ಮ ತಾಯಿ, ನಮ್ಮ ತಂಗಿ, ನಮ್ಮ ಅಕ್ಕ ಎಲ್ಲರೂ ಕೂಡ ಮಹಿಳೆಯರು, ಈ ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಪ್ರಸ್ತುತ ಕಾಲದಲ್ಲಿ ಸಾಕಷ್ಟು ಮಹತ್ವದ ವಿಚಾರಗಳು ಆಗ್ತಾ ಇದ್ದಾವೆ. ಈ ಸ್ತ್ರೀ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ ಅಂತಕ್ಕಂಥ ನಿಟ್ಟಿನಲ್ಲಿ ಈ ಕಾಯ್ದೆ ಬಹಳ ಮಹತ್ವಪೂರ್ಣವಾದದ್ದು ಅಂತ ಭಾವಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನೋಡುವಾಗ ನೀವು ಹೇಳಿದ ಎಲ್ಲ ವಿಚಾರಗಳನ್ನು ಈ ಕಾಯ್ದೆ ಒಳಗೊಂಡಿದೆ. ಈ ಕಾಯ್ದೆ ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಈಗ ಕೆಲಸವನ್ನು ಮಾಡ್ತಾ ಇದೆ ಅಂತಕ್ಕಂಥದ್ದು. ಆಮೇಲೆ ಇದ್ರ ಹಿಂದೆ ಸರ್ ಇನ್ನೊಂದು ದೃಷ್ಟಿಯಲ್ಲಿ ನೋಡುವಾಗ ಇಷ್ಟೊಂದು ಕಾಯ್ದೆಗಳಿವೆ ನಮ್ಮಲ್ಲಿ, ಆದರೂ ಕೂಡ ಕೆಲವು ಬಾರಿ ಮಹಿಳೆಯರು ಎಲ್ಲ ದೌರ್ಜನ್ಯವನ್ನು ಸಹಿಸಿಕೊಂಡು ಕೋರ್ಟ್ಗೆ, ಕಚೇರಿಗೆ ಮೊರೆ ಹೋಗದ ಹಾಗೆ ಮನೆಯ ಮರ್ಯಾದೆ, ಇದು ನನ್ನ ಕುಟುಂಬದ ಮರ್ಯಾದೆ ಅನ್ನೋ ನೆಲೆಗಟ್ಟಿನಲ್ಲಿ ತಮ್ಮ ಯೋಚನೆಗಳನ್ನು ಮಾಡಿ ಎಷ್ಟೋ ಬಾರಿ ನಿಜವಾಗಿಯೂ ಸರ್ಕಾರ ಅಥವಾ ಕಾನೂನುಗಳು ಮಾಡಿಕೊಟ್ಟಂಥ ಇಂಥ ಸೌಲಭ್ಯಗಳನ್ನು ಪಡೆಯದೇ ವಂಚಿತರಾಗ್ತಾ ಇದ್ದಾರಾ ಅಂತ, ವಿಶೇಷವಾದಂಥ ಈ ರೀತಿಯ ಕಾನೂನುಗಳಿಂದ ವಂಚಿತರಾಗ್ತಾ ಇದ್ದಾರಾ ಅಂತ ಅನಿಸ್ತದೆ ಒಮ್ಮೊಮ್ಮೆ. ಈಗ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಇರ್ಬೋದು ಅಥವಾ ವಕೀಲರು ಕೂಡ ಇರ್ಬೋದು, ಯಾರು ಕೂಡ ಮೊದಲ ಒಂದು ಆದ್ಯತೆಯನ್ನು ಕೊಡೋದಂದರೆ ಸಮಸ್ಯೆಗಳು ಏನಿದೆ ಮನೆಯಲ್ಲಿ ಅದನ್ನು ಆದಷ್ಟು ಅವರು ಪರಸ್ಪರ ಹೊಂದಾಣಿಕೆಯಲ್ಲಿ ಸರಿ ಮಾಡ್ಕೊಂಡು ಬರಬೇಕು. ಅದು ಸಾಧ್ಯವಾಗದಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಒಂದು ನ್ಯಾಯಾಲಯದ ಮೊರೆಯನ್ನು ಹೋಗಬೇಕು. ಈ ಒಂದು ನಮ್ಮ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಅಂದರೆ ಇದರ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದ್ದು ನಮ್ಮ ದೇಶದಲ್ಲಿ. ಈ ಒಂದು 2004 ನಂತರ ಈ ಕಾನೂನು ಬಂದ ನಂತರ ಇದರ ಬಗ್ಗೆ ಎಷ್ಟೊಂದು ಪ್ರಕರಣಗಳು ದಾಖಲಾಗಿವೆ, ಎಷ್ಟೊಂದು ಪ್ರಕರಣಗಳು ಇತ್ಯರ್ಥವಾಗಿದೆ ಅಂತೇಳಿ. ಆದರೆ ಒಂದು ನಮ್ಮ ದೇಶದೊಂದು ಅದು ಸಮಾಜದ ದೌರ್ಭಾಗ್ಯವಾದ ದೇಶದ ಗೊತ್ತಿಲ್ಲ, ಸುಮಾರು 3,72,000 ಪ್ರಕರಣ, ಹೆಚ್ಚಕ್ಕೂ ಪ್ರಕರಣ ಆಗಿದೆ. ಅಂದರೆ 3,72,000. ಅದರಲ್ಲಿ 3,17,000 ಪ್ರಕರಣಗಳು ಇತ್ಯರ್ಥಗೊಂಡು ಆರೋಪಿತರಲ್ಲ, ಯಾರ ಮೇಲೆ ಒಂದು ಆಪಾದನೆ ಇದೆ ಅವರು ಆರೋಪಿತರಲ್ಲ ಅಂತೇಳಿ ತೀರ್ಮಾನಗಳಿದೆ. ಅಂದ್ರೆ ಈ ಕಾನೂನನ್ನ ಮಾಡಿದ ಉದ್ದೇಶ ಏನಂದ್ರೆ ಆ ಮಹಿಳೆ ಒಂದು ಮನೆಯಲ್ಲಿ ತಾನು ಸುರಕ್ಷಿತ ಆಗಿರ್ಬೇಕಂತೇಳಿ. ಆದ್ರೆ ಈಗ ಆ ಕಾನೂನನ್ನ ದುರುಪಯೋಗ ಆಗ್ತಾ ಉಂಟು. ಅದೊಂದು ಏನ್ ಮಾಡಿದ್ದಾರೆ ಅಂದ್ರೆ ಅದನ್ನ ದುರುಪಯೋಗ ಪಡಿಸಿಕೊಳ್ಳುವ ಬ್ಲಾಕ್ ಮೇಲ್ ತಂತ್ರಕ್ಕೆ ಅಳವಡಿಸ್ತಾ ಇದ್ದಾರೆ. ಇದು ಸಂಖ್ಯೆ ಜಾಸ್ತಿ ಆದ ಹಾಗೆ ಏನು ಮಾಡಿದ್ರು ಅಂದರೆ ಇದರ ಬಗ್ಗೆ ಸಮೀಕ್ಷೆಯನ್ನು ಮಾಡಿದ್ರು. ಆ ಸಮೀಕ್ಷೆ ಮಾಡುವ ಸಂದರ್ಭದಲ್ಲಿ ಈ ಒಂದು ಆತಂಕಕಾರಿ ಬೆಳವಣಿಗೆ ಹೊರಗೆ ಬಂತು. ಅಂದರೆ ಸುಮಾರು 3,72,000 ಪ್ರಕರಣಗಳಲ್ಲಿ 3,17,000 ಪ್ರಕರಣಗಳು ಇತ್ಯರ್ಥ ಆಗಿದೆ. ಅದರಲ್ಲಿ ಅವರನ್ನು ಯಾವುದೇ ತಪ್ಪಿಲ್ಲ ಅಂತೇಳಿ ಅವರನ್ನು ಒಂದು ಖುಲಾಸೆಗೊಳಿಸಲಾಗಿದೆ ಆ ಒಂದು ಇದರಿಂದ. ಆದ್ರಿಂದ ಇದನ್ನು ನೋಡುವಾಗ ಆ ಒಂದು ಮಾಡಿದಂತಹ ಉದ್ದೇಶ ಒಳ್ಳೆದಿತ್ತು, ಆದರೆ ಅದನ್ನ ಒಂದು ಉಪಯೋಗಿಸುವಂತ ರೀತಿ, ಬಳಸಿಕೊಳ್ಳುವ ರೀತಿ ತಪ್ಪುದಾರಿಯಲ್ಲಿ ಹೋಗ್ತಾ ಉಂಟು. ಎಲ್ಲ ಮಹಿಳೆಯರು ಆದಷ್ಟು ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಈ ಒಂದು ಕೋರ್ಟಿನ ಮೊರೆ ಹೋಗುವಂಥದ್ದು ಹೆಚ್ಚಾಗ್ತಾ ಉಂಟು. ಖಂಡಿತ ಸರ್, ಖಂಡಿತ. ಇವತ್ತು ನೋಡಿ ನಮ್ಮ ಸಾಂಸಾರಿಕ ಬದುಕಿನಲ್ಲಿ ವೀಕ್ಷಕರೇ, ಯಾರೇ ಎಷ್ಟೇ ನ್ಯಾಯಾಧೀಶರಾಗಿರ್ಬೋದು, ನ್ಯಾಯವಾದಿಗಳಾಗಿರ್ಬೋದು, ಕಾನೂನು ಇರ್ಬೋದು, ಇದೆಲ್ಲವೂ ಬಾಗಿಲಿನಿಂದ ಆಚೆ ಅಂತ ಎಷ್ಟೋ ಬಾರಿ ಹೇಳ್ತಾರೆ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ತಾಯಿ, ನನ್ನ ತಂದೆ ಅಂತಕ್ಕಂಥದ್ದು ಪ್ರತಿಯೊಬ್ಬ ಸಂಸಾರದಲ್ಲಿರ್ತಕ್ಕಂಥ ಗೃಹಿಣಿಯರಿಗೆ ಬಂದಾಗ ಅದು ಇವತ್ತಿಲ್ಲ ನಾಳೆ ಸರಿ ಹೋಗ್ತದೆ ಅನ್ನೋ ಭಾವನೆ ಕೆಲವೊಮ್ಮೆ ಗಾಢವಾಗಿ ನಮ್ಮ ಮೇಲೆ ಪ್ರಭಾವ ಬೀರಿದಾಗ ಅದನ್ನು ನಂಬಿಕೊಂಡಾಗಲೂ ಕೂಡ ಇದರ ಅಗತ್ಯತೆ ಬೀಳಲಿಕ್ಕಿಲ್ಲ. ಆದರೆ ಇದನ್ನು ಮೀರಿ ಯಾವಾಗ ನಿಮ್ಮ ಮೇಲೆ ಹಿಂಸೆ ಅಥವಾ ದೌರ್ಜನ್ಯ, ಈ ರೀತಿಯ ಪ್ರಕರಣಗಳು, ಈ ರೀತಿಯಾದಂಥ ಘಟನಾವಳಿಗಳು ಹೆಚ್ಚಾದಾಗ ಈ ರೀತಿಯ ಒಂದು ಅನಿವಾರ್ಯವಾಗಿ ಕಾಯ್ದೆಯನ್ನು ಬಳಸ್ಕೊಳ್ಬೇಕು ಅಂತಕ್ಕಂಥ ನಿಮ್ಮ ತಾತ್ಪರ್ಯ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತು ನಮ್ಮ ಕಾನೂನುಗಳು ಎಷ್ಟರ ಮಟ್ಟಿಗೆ ನಮಗೆ ಗೊತ್ತಿಲ್ಲದೆ ಇರೋ ಕಾನೂನುಗಳು ಹೆಚ್ಚು, ಗೊತ್ತಿರೋವೆಲ್ಲ ದುರ್ಬಳಕೆ ಆಗ್ತಾ ಇದೆ. ಈಗ ಇಲ್ಲೊಂದು ಪೋಕ್ಸೋ ಇದೆ, ಇಲ್ಲೊಂದು ಇದು ಇದೆ, ಇನ್ನೊಂದು ಈ ದಲಿತರು ಮತ್ತೊಬ್ಬರು ಮೇಲೆ ಇದು ಅಸ್ಪೃಶ್ಯತೆ, ಇನ್ನೊಂದು ಮುನ್ನೊಂದು ಮಾಡದೇ ಇರೋದು, ಅದನ್ನು ಕೂಡ ಈಗ ಇನ್ನೊಂದು ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಮತ್ತೊಬ್ಬರಿಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಇವ್ರನ್ನ ಸುಮ್ಮನೆ ಕೇಸ್ ಹಾಕ್ತು, ಈ ರೀತಿಯಾದಂಥ ಕೆಲವು ಘಟನಾವಳಿಗಳು ಈ ರೀತಿ ಆದಾಗ ಏನಾಗ್ತದೆ, ಅಲ್ಲಿ ನೈಜ ಘಟನೆ ಇದ್ರೆ ಹೌದು ಅವರಿಗೂ ಇದರಿಂದ ಖಂಡಿತ ಸರ್, ಖಂಡಿತ ಪ್ರಭಾವ ಬೀರ್ತದೆ. ಆಗ ಯಾರು ಕೂಡ ಮುಂದೆ ಬರೋದಿಲ್ಲ, ಆ ಕಾಯ್ದೆಯನ್ನ ನಂಬುವುದು ಕೂಡ ಕಡಿಮೆ ಆಗ್ತದೆ ದಿನದಿಂದ ದಿನಕ್ಕೆ. ಎಸ್ ಸರ್, ಒಟ್ಟಾರೆಯಾಗಿ ಈ ಕಾಯ್ದೆಯನ್ನ ನಾವು ನೋಡುವಾಗ ಒಂದು ದೃಷ್ಟಿಯಲ್ಲಿ ಇದರ ಅಗತ್ಯತೆ ಅಂತೂ ಬಹಳ ಮುಖ್ಯವಾಗಿದೆ. ಹಾಗೆ ಇದರ ದೌರ್ಬಲ್ಯನೂ ಕೂಡ ಒಂದು ರೀತಿಯಿಂದ ಕಾಣಿಸ್ತಾ ಇದೆ. ಇದನ್ನು ಬೇರೆ ರೀತಿಯಾಗಿ ದುರ್ಬಳಕೆ ಮಾಡಿಕೊಳ್ಳುವುದರಿಂದ ಇವೆರಡನ್ನ ಬಿಟ್ಟು ನಾವು ನೋಡುವುದಾದರೆ ಇವತ್ತಿನ ನಮ್ಮ ಸಮಾಜಕ್ಕೆ
ಈಗ ನಾವು ಒಂದು ಕಡೆ ಈ ಕೋರ್ಟೇ ಹೇಳ್ತದೆ ನನಗೆ ಬೇಡ ನನ್ನ ಗಂಡ ಅಂದರೆ ವಿಚ್ಛೇದನ ಕೊಡ್ತದೆ, ಹೌದು, ಡೈವರ್ಸ್ ಮಾಡಲಿಕ್ಕೂ ಕೂಡ ಕಾನೂನು ಇದೆ. ಕಾನೂನು. ಇನ್ನೊಂದು ಕಡೆ ಕೋರ್ಟ್ ಹೇಳ್ತದೆ ನೀವೆಲ್ಲ ಹೊಂದ್ಕೊಂಡು ಹೋಗಿ ನಿಮ್ಮ ಸಣ್ಣ ಪುಟ್ಟ ವಿಚಾರಗಳನ್ನ ನಾವು ಸರಿಪಡಿಸ್ತೀವಿ, ಈ ರೀತಿಯಾದ ಇದ್ದರೆ ಗಂಡನಿಗೆ ಒಂದು ಎಚ್ಚರಿಕೆಯನ್ನು ಕೊಡೋದು, ದಂಡವನ್ನು ಹಾಕುವುದು, ಸಣ್ಣ ಪುಟ್ಟದ ಶಿಕ್ಷೆಯನ್ನು ಕೊಟ್ಟು ಆ ಕಿರುಕುಳ ಕೊಡುವುದನ್ನು, ದೌರ್ಜನ್ಯ ಕೊಡುವುದನ್ನು ನಿಲ್ಲಿಸಿ ಈ ಕಾನೂನಿನ ಪ್ರಕಾರ ಇದು ಒಂದು ರೀತಿ ಒಳ್ಳೆಯದು. ಹಾಗೆ ನೋಡಿದರೆ ಈ ರೀತಿಯ ಕಾನೂನುಗಳು ಮಧ್ಯೆ ಇರುವಾಗ ಒಂದನ್ನು ಬಳಸಿ ನಾವು ಆಚೆ ಬರೋದು, ಮತ್ತೊಂದು ಬಳಸಿ ನಮ್ಮ ಸಂಸಾರವನ್ನೇ ಈ ಕಾನೂನು ನೋಡಿದಾಗ ಅದರ ವೈಶಿಷ್ಟ್ಯತೆ ಹೇಗೆ ಭಿನ್ನವಾಗ್ತದೆ ಅಂತ ಹೇಳೋದು. ನಾನು ಹೇಳಿದಾಗೆ ಈ ಕಾನೂನಲ್ಲಿ ಒಂದು ವಿಷಯ ಉಂಟು ಅಂತ ಹೇಳಿದರೆ, ಕಾನೂನನ್ನು ರೂಪಿಸುವಾಗ ಎಲ್ಲ ವಿಷಯದಲ್ಲಿ ಕೂಡ ಈಗ ಒಂದು ಕೆಲವರು ಮಹಿಳೆಯರು ಶಿಕ್ಷಿತರಾಗಿ, ಅಂದರೆ ಅವರಿಗೆ ಶಿಕ್ಷಣ ಇರ್ತದೆ, ಯಾವ ರೀತಿ ನಾವು ವಕೀಲರನ್ನ ಭೇಟಿ ಆಗಬೇಕು ಅಥವಾ ಯಾವ ರೀತಿ ಅದನ್ನು ಅಪ್ರೋಚ್ ಆಗಬೇಕು ಅಂತ ಹೇಳಿ ಗೊತ್ತಿರುತ್ತೆ. ಆದರೆ ಕೆಲವರಿಗೆ ಹಳ್ಳಿಯವರಿಗೆಲ್ಲ ಯಾವ ರೀತಿ ನಾವು ಇದರ ಬಗ್ಗೆ ಮುಂದುವರಿಬೇಕಂತ ಗೊತ್ತಿರೋದಿಲ್ಲ. ಅವ್ರೇನು ಮಾಡ್ತಾರೆ ಅಂದರೆ ಎಲ್ಲ ನೋವನ್ನು ಮನೆಯಲ್ಲಿ ತಾವೇ ಅನುಭವಿಸಿಕೊಂಡು ಬರ್ತಾ ಇರ್ತಾರೆ. ಸರ್, ಇದ್ರ ಬಗ್ಗೆ ಹೇಳಲೇಬೇಕು. ಖಂಡಿತ. ಒಮ್ಮೆ ನನ್ನ ಗಮನಕ್ಕೆ ಬಂದಾಗ ಹಳ್ಳಿಯಲ್ಲಿ ಈ ದೌರ್ಜನ್ಯಕ್ಕೆ ಒಳಗಾದವರು ಸುಮಾರು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅವರಿಗೆ ನಮಗೆ ಕಾಯ್ದೆಯ ಬೆಂಬಲವಿರುತ್ತದೆ, ನಮಗೆ ಪೊಲೀಸ್ ಇಲಾಖೆ ಇನ್ನೊಂದು ಮುನ್ನೊಂದು ನ್ಯಾಯವಾದಿಗಳಿದ್ದಾರೆ, ಅವ್ರನ್ನ ಸಂಪರ್ಕಿಸಿದರೆ ನಮಗೆ ಆ ಬೆಂಬಲ ಸಿಗಬಹುದು, ನಮ್ಮ ಬದುಕಿಗೆ ಒಂದು ಆಸರೆ ಆಗ್ಬೋದು ಅನ್ನೋ ಕಿಂಚಿತ್ತು ಆಲೋಚನೆ ಹೊಳೆಯೋದಿಲ್ಲ ಅವರಿಗೆ. ಆ ರೀತಿ ಆದಾಗ ಎಷ್ಟೋ ಬಾರಿ ಆತ್ಮಹತ್ಯೆ ಅಥವಾ ಹ್ಯಾಂಗಾಗಿರೋದು, ಇನ್ನೊಂದು ಮುನ್ನೊಂದು ನದಿಗಾರಿರೋದು, ಹೇಳದೆ ಕೇಳದೆ ಹೋಗಿರೋದು, ಈ ರೀತಿಯ ಸಾಕಷ್ಟು ಪ್ರಕರಣಗಳನ್ನು ಇತ್ತೀಚಿನ ಪೇಪರ್ಗಳಲ್ಲಿ ನಾವು ದಿನಪತ್ರಿಕೆಗಳಲ್ಲಿ ಓದ್ತೇವೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಮಹಿಳೆಯರು ಎಲ್ಲರಿಗೂ ಕೂಡ ಈ ರೀತಿಯಾದಂಥ ಕಾಯ್ದೆಗಳು ಇದೆ ಅಂತಕ್ಕಂಥ ಸ್ವಲ್ಪ ಪ್ರಚಾರಕ್ಕೆ ಬಂದರೂ ಒಳ್ಳೆಯದೆ ಅಂತ ಒಮ್ಮೊಮ್ಮೆ ಅನಿಸ್ತಕ್ಕಂಥದ್ದು. ಸರ್, ಈ ಕಾಯ್ದೆಯಲ್ಲಿ ಏನು ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ತಾಲೂಕಿಗೆ ಅಲ್ಲೊಂದು ಕಲ್ಯಾಣಾಧಿಕಾರಿಗಳು, ಅಂದರೆ ಮಹಿಳಾ ಕಲ್ಯಾಣಾಧಿಕಾರಿ ನೇಮಕ ಮಾಡಿರ್ತಾರೆ. ಇಂಥ ಒಂದು ಘಟನೆಗಳ ಆದ ಸಂದರ್ಭದಲ್ಲಿ ಆ ಮಹಿಳೆ ನೇರವಾಗಿ ಅವರ ಹತ್ರ ಹೋಗಿ ದೂರನ್ನು ನೀಡ್ಬೋದು, ಲಿಖಿತವಾಗಿ ದೂರ ನೀಡ್ಬೋದು. ಒಂದು ವೇಳೆ ಅವರು ಶಿಕ್ಷಿತರಾಗಿಲ್ಲದಿದ್ದರೆ ಬಾಯಿ ಮುಖಾಂತರ ಹೇಳ್ಬೋದು, ಅದನ್ನು ಅವ್ರು ಬರ್ಕೊಳ್ಬೇಕು. ಮುಖಾಮುಖಿ ಚರ್ಚೆ ಮಾಡಿ ವಿಷಯವನ್ನೆಲ್ಲ ತಿಳಿಸಿ ಅವರು ಅದನ್ನು ಬರ್ಕೊಂಡು ಅದರ ಮೇಲೆ ಕ್ರಮವನ್ನು ಕೈಗೊಳ್ಬೋದು. ಒಂದು ವೇಳೆ ಆ ಅಧಿಕಾರಿ ಅವರು ಅಥವಾ ಯಾರಿಂದ ಆಕೆ ಕಷ್ಟ ಅನುಭವಿಸಲಿ, ಗಂಡ ಇರ್ಬೋದು, ಮನೆಯವರು ಸ್ವಲ್ಪ ಪ್ರಭಾವಶಾಲಿ ಆಗಿದ್ದರೆ, ಅವರ ಪ್ರಭಾವಕ್ಕೆ ಒಳಪಟ್ಟು ಅವಳ ದೂರನ್ನು ಪಡೆದುಕೊಳ್ಳದೆ ಇದ್ದ ಪಕ್ಷದಲ್ಲಿ ಆಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ನೀಡ್ಬೋದು. ಆಕೆಯ ಯಾವ ವ್ಯಾಪ್ತಿಗೆ ಬರುತ್ತೆ ಆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ನೀಡ್ಬೋದು. ಒಂದು ವೇಳೆ ಅಲ್ಲಿ ಕೂಡ ಸಾಧ್ಯವಾಗದ ಪಕ್ಷದಲ್ಲಿ ನೇರವಾಗಿ ನ್ಯಾಯಾಧೀಶರಲ್ಲಿ ತನ್ನ ದೂರನ್ನು ನೀಡಬಹುದು. ಹೌದು, 3 ಆಪ್ಷನ್ ಉಂಟು. ಒಂದು ವೇಳೆ ಆಕೆಯಲ್ಲಿ ವಕೀಲರ ಹತ್ರ ಹೋಗಲಿಕ್ಕೆ ಹಣಕಾಸಿನ ಸಮಸ್ಯೆ ಉಂಟು, ಆಕೆಗೆ ಅದನ್ನು ಆ ಒಂದು ಕಾನೂನು ಹೋರಾಟವನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಇದ್ದರೆ, ಈ ಇದರಲ್ಲಿ ಏನು ಮಾಡಿದ್ದಾರೆ ಅಂದರೆ ಉಚಿತವಾಗಿ ನ್ಯಾಯ ಇದರಲ್ಲಿ ವಕೀಲರನ್ನು ನೇಮಿಸಿಕೊಳ್ಳುವಂತಹ ಒಂದು ವಿಶೇಷ ಇದರಲ್ಲಿ ಕಾನೂನು ಅವಕಾಶ ಉಂಟು. ಅಲ್ಲಿ ಒಂದು ಕಮಿಟಿ ಅಂತ ಹೇಳಿದೆ ಮಾಡಿದ್ದಾರೆ, ಉಚಿತ ನ್ಯಾಯಾಲಯ, ಮಹಿಳಾ ಆಯೋಗದಲ್ಲಿ, ಮಹಿಳಾ ಆಯೋಗ ನಮ್ಮ ನ್ಯಾಯಾಲಯದಲ್ಲಿ ಉಂಟು. ಅಲ್ಲಿ ಹೋಗಿ ಜಿಲ್ಲಾ ನ್ಯಾಯಾಲಯಗಳು ಅಥವಾ ತಾಲೂಕಾ, ಹೌದು, ಅಲ್ಲಿ ಹೋಗಿ ಒಂದು ಅದಕ್ಕೆ ಅರ್ಜಿ ಫಾರ್ಮ್ ಅದನ್ನು ಇದು ಮಾಡಿಕೊಟ್ರೆ ಅಲ್ಲಿ ಅವರೊಂದು ವಕೀಲರನ್ನ ನೇಮಕ ಮಾಡ್ತಾರೆ. ಆ ವಕೀಲರು ಆಕೆಯ ಪರವಾಗಿ ತಮ್ಮ ಒಂದು ಆ ಪ್ರೊಸೀಡಿಂಗ್ಸ್ ಅನ್ನು ಮುಂದುವರಿಸ್ತಾರೆ. ಎಸ್ ಸರ್, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ವೀಕ್ಷಕರೇ, ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಮಹಿಳೆಯರ ಪರವಾದಂಥ ಒಂದು ವಿಶೇಷವಾದ ಕಾನೂನಿನ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇನ್ನಷ್ಟು ವಿಚಾರಗಳು ಇದರಲ್ಲಿ ತಿಳಿದುಕೊಳ್ಳಿಕ್ಕಿದೆ. ಅದಕ್ಕಿಂತ ಮೊದಲಿಗೆ ಒಂದು ಚಿಕ್ಕ ಬ್ರೇಕ್. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ಎಸ್ ವೀಕ್ಷಕರೇ, ಇವತ್ತಿನ ಕಾನೂನು ಸ್ಪಂದನದಲ್ಲಿ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ರಕ್ಷಣೆ ಮಾಡುವ ಕಾಯ್ದೆ, ಇದು ತುಂಬ ವಿಶೇಷವಾದದ್ದು. ಇವತ್ತಿನ ಸಮಕಾಲೀನ ಸಮಾಜದಲ್ಲಿ ಇದರ ಮಹತ್ವ ಎಷ್ಟು ಅನ್ನೋ ಹಿನ್ನೆಲೆಯಲ್ಲಿ ಈ ಕಾನೂನು ಸ್ಪಂದನ ಕಾರ್ಯಕ್ರಮದಲ್ಲಿ ಇವತ್ತು ಸೂರಜ್ ಜೈನ್ ಅವರ ಮುಖಾಂತರ ಈ ಮಾಹಿತಿಯನ್ನು ಪಡಿತಾ ಇದ್ದೇವೆ. ಈ ಕಾರ್ಯಕ್ರಮವನ್ನು ಮುಂದುವರಿಸೋಣ. ನಮ್ಮೊಟ್ಟಿಗೆ ಸೂರಜ್ ಜೈನ್ ಅವರು ಮತ್ತೆ ಇದ್ದಾರೆ. ಎಸ್ ಸರ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ತಮಗೆ ಕಾನೂನು ಸ್ಪಂದನದಲ್ಲಿ ಸ್ವಾಗತ. ಸರ್, ಹಾಗೇ ಇವತ್ತಿನ ಸಮಾಜಕ್ಕೆ ಕಾನೂನುಗಳ ದುರ್ಬಳಕೆ ಅಂತ ಬಂದಾಗ ಇವತ್ತು ಸಿಟಿ ಅಥವಾ ನಗರೀಕರಣ ಬದುಕಿನಲ್ಲಿ ಸಾಕಷ್ಟು ವಿಚ್ಛೇದನಗಳಾಗ್ತಕ್ಕಂಥದ್ದು ದಿನದಿಂದ ನೋಡ್ತಾ ಇದ್ದೇವೆ. ಈ ಅಂಡರ್ಸ್ಟ್ಯಾಂಡಿಂಗ್ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ. ಅದು ಅವರ ಕುಟುಂಬ, ಅವರ ಬದುಕು, ಅವರ ಮನೆ ಅಂತ ಹೇಳುವುದಾದರೂ ಕೂಡ
ಇದು ನಮ್ಮ ಒಂದು ಮುಂದಿನ ಪೀಳಿಗೆಗೆ ಅಥವಾ ನಮ್ಮ ಹಿಂದಿನ ನೆನಪುಗಳನ್ನು ನೋಡುವ ಅಜ್ಜಿ ತಾತ ಅಪ್ಪ ಅಮ್ಮ ಇವರೊಟ್ಟಿಗೆ ಒಂದು ದೊಡ್ಡ ಅವಿಭಕ್ತ ಕುಟುಂಬವನ್ನು ನೋಡಿದಾಗ ಅವರೊಟ್ಟಿಗೆ ನಾವು ಬದುಕುವಾಗ ನಮ್ಮ ಆತ್ಮಶಕ್ತಿ ಅಪ್ಪ ಇದ್ದಾನೆ, ಅಜ್ಜ ಇದ್ದಾನೆ, ಅಮ್ಮ ಇದ್ದಾಳೆ ಅನ್ನೋದು ಮಕ್ಕಳಿಗೆ ಇರ್ತಕ್ಕಂಥ ಆತ್ಮಶಕ್ತಿ ಇದೆಲ್ಲವನ್ನು ನೋಡುವಾಗ ಒಂದು ಕಡೆ ಅದನ್ನು ನಾವು ನಿಧಾನಕ್ಕೆ ಮಿಸ್ ಮಾಡ್ಕೊಳ್ತಾ ಇದ್ದೀವಿ ಅಂತ ಅನಿಸ್ತಕ್ಕಂಥದ್ದು. ಅದ್ರ ಜೊತೆಗೆ ಇವತ್ತಿನ ನಮ್ಮ ನಗರೀಕರಣದಲ್ಲಿ ಅಥವಾ ಅತೀ ಸುಶಿಕ್ಷಿತ ಬದುಕು ಏನಿದೆ, ನಾವು ಸಾಕಷ್ಟು ಶಿಕ್ಷಣವನ್ನು ಪಡೆದರೂ ಕೂಡ ಒಂದು ರೀತಿಯ ಬೇರೆ ರೀತಿಯಾದ ಅನುಭವಿಕ ಶಿಕ್ಷಣವನ್ನು ಒಂದು ಆಹ್ಲಾದಕರವಾದಂಥ ಅನುಭೂತಿಯನ್ನು ಒಂದು ಕಡೆ ಮಿಸ್ ಮಾಡ್ಕೊಳ್ತಾ ಇದೆ ಅನಿಸ್ತವೆ. ಇದು ಎಲ್ಲದಕ್ಕೂ ನಮ್ಮ ಕಾನೂನುಗಳು ಎಲ್ಲೋ ಒಂದು ಕಡೆ ಸಪೋರ್ಟ್ ಮಾಡ್ತಾ ಇದೆಯಾ ಅಂತ. ನನ್ನ ಹೆಂಡತಿ ನನ್ನ ಮಾತು ಕೇಳೋದಿಲ್ಲ ಅಂದರೆ ನಾನು ವಿಚ್ಛೇದನ ಕೊಡಬೇಕು, ನನ್ನ ಕಾನೂನು ದುರ್ಬಳಕೆ ಆಗೋದಕ್ಕೆ ನಾನು ವಿಪರೀತ ಶಿಕ್ಷಣವೇ ಕಾರಣ, ಈ ರೀತಿಯ ಕಾನೂನುಗಳು ಎಲ್ಲೋ ಒಂದು ಕಡೆ ಅವರಿಗೆ ಸಪೋರ್ಟ್ ಮಾಡ್ತಾ ಇದೆ ಈ ರೀತಿ ಮನೋಭಾವನೆ ಬೆಳೆಯುವುದಕ್ಕೆ ಅಂತ ಒಮ್ಮೊಮ್ಮೆ ಅನಿಸ್ಲಿಕ್ಕೆ. ಕಾನೂನುಗಳು ಇರುವುದು ಒಳ್ಳೆಯದಾಗಿ ಬಳಸ್ಕೊಳ್ಬೇಕು. ಅಂದರೆ ನಾವು ಒಂದು ಸಮಾಜದಲ್ಲಿ ನಾನು ಧೈರ್ಯವಾಗಿ ಬದುಕಬಲ್ಲೆ ಅನ್ನೋ ಒಂದು ನಮಗೆ ಆ ಒಂದು ಸುರಕ್ಷತಾ ಭಾವನೆಯನ್ನು ಮೂಡಿಸ್ಲಿಕ್ಕೋಸ್ಕರ. ಆದರೆ ನಾವು ನೋಡುವ ದೃಷ್ಟಿಕೋನ ಒಂದು ತಪ್ಪಿರ್ಬೋದು. ಮತ್ತೇನಂದರೆ ನಾವು ಆದಷ್ಟು ಈಗೋ ಅಂತ ಏನು ಹೇಳ್ತಾರೆ ಅದನ್ನು ಕಡಿಮೆ ಮಾಡಿಕೊಂಡು, ಯಾರು ಗಂಡ ಹೆಂಡತಿ ಇರ್ಬೋದು ಅಥವಾ ಇತರ ಯಾರೇ ಇದ್ರೂ ಕೂಡ ಅದನ್ನು ಪರಸ್ಪರ ಮಾತುಕತೆ ಮೂಲಕ ಸರಿಪಡಿಸಿಕೊಂಡ್ರೆ, ಅಥವಾ ಯಾರು ನಮ್ಮ ಮನೆಯ ಹಿರಿಯರಿದ್ದಾರೆ ಅವರೆದುರು ಕೂತು ಚರ್ಚೆ ಮಾಡಿ ಇರ್ಬೋದು, ಬಗೆಹರಿಸಿಕೊಳ್ಳಲ ಆಗುವಂತಹ ಯಾವ ಸಮಸ್ಯೆಗಳನ್ನು ಕೂಡ ಮ್ಯೂಚುವಲ್ ಯಾವುದನ್ನು ಕೂಡ ನಾವು ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಅಥವಾ ವಕೀಲರ ಮುಖಾಂತರ ಕೂಡ, ಈಗ ವಕೀಲರುಗಳು ಕೂಡ ನಮಗೀಗ ಯಾವುದೇ ಒಂದು ಈ ಒಂದು ವ್ಯಾಜ್ಯಗಳು ಬಂದರೆ ನಮಗೆ ಒಳ್ಳೆಯದು, ನಮಗೆ ನಮ್ಮ ಒಂದು ವೃತ್ತಿ ಧರ್ಮ ಆದರೂ ಕೂಡ ವಕೀಲರುಗಳು ನಮ್ಮ ವೃತ್ತಿ ಧರ್ಮವನ್ನು ಒಂದು ಕ್ಷಣ ಬದಿಗಿಟ್ಟು ಅವರ ಒಂದು ಜೀವನ ಒಂದು ಸಲಹೆಯನ್ನು ಹೌದು ಒಳ್ಳೆಯದಾಗುವುದಾದರೆ ನಮಗೂ ಅದರಿಂದ ಸ್ವಲ್ಪ ಅದೇ ಒಂದು ಆತ್ಮತೃಪ್ತಿ, ನಮ್ಮ ಒಂದು ವೃತ್ತಿ ಮಾಡುವ ಸಮಯದಲ್ಲಿ ನಮಗೂ ಒಂದು ತೃಪ್ತಿ ಇರ್ತದೆ. ಅವರೊಂದು ಖುಷಿಯಾಗಿದ್ದರೆ ಅವರ ಜೀವನವನ್ನು ವಿಚ್ಛೇದನ ಮಾಡುವಂಥ ಸಂದರ್ಭದಲ್ಲಿರ್ಬೋದು ಅಥವಾ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿರ್ಬೋದು, ಯಾವುದೇ ಕ್ಷಣದಲ್ಲಿ ಕೂಡ ನ್ಯಾಯಾಲಯದಲ್ಲಿ ಕೂಡ ಹಾಗೆ ಈಗ ಒಂದು ವಿಚ್ಛೇದನ ಪಡೆಯುವಂತಹ ಕಡೆಯ ಕ್ಷಣದಲ್ಲಿ ಕೂಡ ನ್ಯಾಯಾಧೀಶರು ಕೇಳ್ತಾರೆ, ಹುಡುಗಿಗಿರ್ಬೋದು, ಏನಮ್ಮ ಏನಾದರೂ ನೀವು ಮುಂದಕ್ಕೆ ಒಂದಾಗಿ ಜೀವಿಸಲಿಕ್ಕೆ ನಿಮಗೆ ಅವಕಾಶ ಆದಷ್ಟು ಮನವೊಲಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಸಾಧ್ಯವೇ ಇಲ್ಲ ಅವರಿಂದ ಮುಂದೆ. ನಾವು ಕೂಡ ಆದಷ್ಟು ಹೇಳ್ತೇವೆ, ನೋಡಿ ಆದಷ್ಟು ಇರ್ಲಿಕ್ಕೆ ಪ್ರಯತ್ನ ಮಾಡಿ, ನಿನಗೆ ಮಕ್ಕಳಿದ್ರೆ ಆ ಮಕ್ಕಳ ಭವಿಷ್ಯದ ಆಲೋಚನೆ ಮಾಡುವುದು ಸಾಧ್ಯವೇ ಇಲ್ಲ, ಅದು ಪರಸ್ಪರ ಹೊಂದಾಣಿಕೆ ಸಾಧ್ಯವೇ ಇಲ್ಲ ಅಂತ ಘಟ್ಟದಲ್ಲಿ ಮಾತ್ರ ಇಂಥ ಒಂದು ತೀರ್ಮಾನವನ್ನು ಖಂಡಿತ ಸರ್. ಹಾಗೆ ಇಲ್ಲಿ ಒಂದು ನನಗೆ ನೆನಪಾಗ್ತಕ್ಕಂಥದ್ದು, ಕೆಲವು ಬಾರಿ ಎಷ್ಟೋ ಬಾರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಎಲ್ಲರ ಜೀವನದಲ್ಲಿ ಇರ್ತದೆ. ಅಲ್ಲ, ನಮ್ಮ ಸಂಚಿಕೆಯ ನಮ್ಮ ಚರ್ಚೆಗಿನ ಆಚೆಗಿನ ಮಾತಾದರೂ ಕಾನೂನು ಹೇಗೆ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡ್ತದೆ ಅಂತ ಅದು ಎಲ್ಲ ನಾವು ಡಿವೋರ್ಸ್ ಆಗಿಬಿಟ್ಟಿರ್ತದೆ ಅಥವಾ ನಮ್ಮ ಮೇಲೆ ಕಾನೂನಿನ ಕ್ರಮ ಆಗಿಬಿಟ್ಟಿರ್ತದೆ. ಆಮೇಲೆ ಒಬ್ಬರನ್ನೊಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಮತ್ತೆ ಆಗ ಅಯ್ಯೋ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ಅನಿಸ್ತಕ್ಕಂಥದ್ದು ಎಷ್ಟೋ ಬಾರಿ ಆಗ್ತದೆ. ಅದಕ್ಕೆ 10 ಬಾರಿ ಯೋಚನೆ ಮಾಡಲಿಕ್ಕೆ ವಕೀಲರು ನ್ಯಾಯಾಧೀಶರು ಸುಮಾರು ಬಾರಿ ಮತ್ತೊಮ್ಮೆ ನೋಡಿ ಮತ್ತೊಮ್ಮೆ ಯೋಚನೆ ಮಾಡಿ ಅಂತ ಹೇಳ್ತಕ್ಕಂಥದ್ದು. ಸರ್, ಈಗ ಮತ್ತೆ ನಾವು ನಮ್ಮ ಕಾನೂನಿಗೆ ಬರೋಣ. ಏನು ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನ ರಕ್ಷಣೆ ಮಾಡುವ ಹಕ್ಕು, ಈ ಕಾಯ್ದೆ ಏನಿದೆ ಸರ್, ಈ ಕಾಯ್ದೆಯಿಂದ ಶಿಕ್ಷೆಯ ಪ್ರಮಾಣವನ್ನು ಹೇಳೋದಾದರೆ ಯಾವ ಒಂದು ಬೇಸಿಕ್ಕಾಗಿ ಈ ರೀತಿಯಾದಂಥ ಹಿಂಸೆ, ಈ ರೀತಿಯಾದಂಥ ದೌರ್ಜನ್ಯಕ್ಕೆ, ಕಿರುಕುಳಕ್ಕೆ ಇಷ್ಟು ಪ್ರಮಾಣದ ದಂಡ ಅಥವಾ ಇಷ್ಟು ಪ್ರಮಾಣದ ಶಿಕ್ಷೆ ಅಂತಕ್ಕಂಥದ್ದು ಏನಾದರೂ ಬೇಸಿಕ್ಕಾಗಿ ಇದೆಯಾ ಅಂತ ಸರ್ ಈ ಕಾಯ್ದೆಯಲ್ಲಿ? ಇಲ್ಲಿ ಈ ಒಂದು ದೂರನ್ನು ನೀಡಿದ ಕೂಡಲೇ ಆ ಒಂದು ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ 6 ತಿಂಗಳ ಒಳಗೆ ಆ ಒಂದು ಏನಿದೆ ಆ ಪ್ರಕರಣವನ್ನು ಇತ್ಯರ್ಥಗೊಳಿಸಬೇಕು ಅಂತ ಒಂದು ಇದರಲ್ಲಿ ತಿಳಿಸಲಾಗಿದೆ. ಇನ್ ಬಿಟ್ವೀನ್ 6 ಮಂತ್. ಹೌದು. ಆನಂತರ ಒಂದು ಮಹಿಳೆ ದೂರು ನೀಡಿದ ಮಹಿಳೆ ಆಕೆ ಪರವಾಗಿ ಯಾವುದೇ ಸಾಕ್ಷಿಯನ್ನು ನೀಡುವಂಥ ಅವಶ್ಯಕತೆ ಇಲ್ಲ. ನೀವು ಅನೇಕ ಕಡೆ ನೋಡಿರ್ಬೋದು, ನಮ್ಮ ಪರವಾಗಿ ಈಗ ಒಂದು ಯಾವುದೇ ಪ್ರಕರಣ ಇರ್ಬೋದು, ಅಲ್ಲಿ ಸಾಕ್ಷಿಗಳನ್ನು, ಅದು ದೊಡ್ಡ ಸಮಸ್ಯೆ, ಹೌದು, ಸಾಕ್ಷಿಗಳನ್ನು ನ್ಯಾಯಾಲಯದ ಮುಂದೆ ಮಾಡಿಸಬೇಕು, ಅವರಿಂದ ನಾವು ವಕೀಲರುಗಳು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತೇವೆ, ಇದೆಲ್ಲ ಮಾಡಲಿಕ್ಕೆ. ಆದರೆ ಇದರಲ್ಲಿ ಒಂದೇನು ಹೇಳ್ತಾರೆ ಅಂದರೆ, ಆ ಮಹಿಳೆ ನೀಡಿದಂಥ ದೂರನ್ನು ಆ ಒಂದು ಸಾಕ್ಷಿಯನ್ನು ಪರಿಗಣನೆ ಮಾಡ್ತಾರೆ. ಹಾಗೆ ಆ ಶಿಕ್ಷೆ ಏನಂತ ಇದೆ ಅದು ಆ ಒಂದು ಪ್ರಮಾಣದ ಮೇಲೆ ಅವಲಂಬಿತ ಆಗಿರ್ತದೆ. ಖಂಡಿತ ಖಂಡಿತ.
ಗಂಡನಿಂದ ಯಾವ ರೀತಿ ಒಂದು ಶಿಕ್ಷೆ ಆಗಿದೆ, ದೈಹಿಕ ಹಲ್ಲೆಗಳಾಗಿದ್ರೆ ಅದರ ಮೇಲೆ ಶಿಕ್ಷೆ ಪ್ರಮಾಣ ಬರ್ತದೆ. ಒಂದು ವೇಳೆ ದೈಹಿಕ ಹಲ್ಲೆ ನಡೆಸಿ ಆಕೆಗೆ ತೀವ್ರ ತರದ ಗಾಯಗಳಾಗಿದ್ರೆ, ಆಕೆಗೆ ಅಪಾರ ಒಂದು ವೈದ್ಯಕೀಯ ವೆಚ್ಚ ಆಗಿದ್ರೆ ಆ ವೆಚ್ಚವನ್ನ ಆತ ಭರಿಸಬೇಕಾಗ್ತದೆ. ಯಾರು ಆಕೆಗೆ ಹಲ್ಲೆ ಮಾಡಿದ್ದಾರೆ, ಪತಿ ಇರ್ಬೋದು ಅಥವಾ ಮನೆ ಇರ್ಬೋದು, ಯಾರಿಂದ ಆಕೆಗೆ ಆ ಹಲ್ಲೆ ಆಗಿದೆ ಅವರು ಆ ಒಂದು ವೆಚ್ಚವನ್ನು ಭರಿಸಬೇಕು. ಅನಂತರ ಈಗ ಮಾನಸಿಕ ಹಿಂಸೆ ಆಗಿದ್ರೆ ಅದಕ್ಕೆ ಪ್ರಮಾಣಬದ್ಧವಾಗಿ ಆ ಒಂದು ಶಿಕ್ಷೆ 6 ತಿಂಗಳಿಂದ 3 ವರ್ಷದ ಒಳಗೆ ಒಂದು ಶಿಕ್ಷೆಯ ಒಂದು ಇದುಂಟು. ಆಮೇಲೆ ದಂಡ ಕೂಡ ಇದೆ. ದಂಡದ ಪ್ರಮಾಣಬದ್ಧವಾಗಿ ದಂಡವನ್ನು ವಿಧಿಸ್ತಾರೆ. ಓಕೆ ಸರ್, ಓಕೆ. ಒಂದು ಒಟ್ಟಿನಲ್ಲಿ ಈ ಕಾಯ್ದೆಗೆ ಅನುಗುಣವಾಗಿ ಬೇರೆ ಬೇರೆ ವಿಧಾನದಲ್ಲಿ ಶಿಕ್ಷೆಯೂ ಇದೆ, ದಂಡವೂ ಇದೆ. ಇದು ಒಟ್ಟಾರೆಯಾಗಿ ಮಹಿಳೆಯರು ಬಳಕೆ ಮಾಡಿಕೊಳ್ಳುವುದಾದರೆ ಕಾಯ್ದೆ ಖಂಡಿತವಾಗ್ಲೂ ಉಪಯೋಗಕ್ಕೆ ಬರ್ತದೆ. ಇದು ಈಗ ನೀವು ಹೇಳಿದಾಗೆ 3 ಲಕ್ಷಕ್ಕಿಂತ ಅಧಿಕ ಪ್ರಮಾಣದಲ್ಲಿ ಕೇಸುಗಳು ದಾಖಲಾಗಿ ಅದರಲ್ಲಿ ಎಷ್ಟು ಯಶಸ್ಸನ್ನು ಪಡೆದುಕೊಂಡಿವೆ ಅನ್ನೋದು ಕೂಡ ಹೌದು ಮುಖ್ಯವಾಗ್ತದೆ. ಅದೇ ಅರ್ಧ, ಈಗ ನೋಡಿ 3,72,000 ಪ್ರಕರಣಗಳಲ್ಲಿ ಒಂದು ಅರ್ಧ ಅಂಶದಷ್ಟಾದರೂ ರುಜುವಾತಾಗಿದ್ರೆ ಹೌದು ಆ ಒಂದು ಕಾಯ್ದೆ ಮಾಡಿದಕ್ಕೂ ಸಾರ್ಥಕ ಇತ್ತು, ಅಥವಾ ಆ ಮಹಿಳೆಯರು ಅದನ್ನ ಒಂದು ನೋಡುವಂತ ದೃಷ್ಟಿಕೋನಕ್ಕೂ ಒಂದು ಉಪಯೋಗ ಬರ್ತದೆ. ಆದ್ರೆ ನಾವು ನೋಡುವಾಗ ಈಗ ಅದನ್ನು ಹೆಚ್ಚಾಗಿ ಮೋರ್ ದೆನ್ 75% ಅದನ್ನು ಮಿಸ್ಯೂಸ್ ಆಗ್ತಾ ಇದೆ ಅನ್ನುವಂತಹ ಒಂದು ಕಲ್ಪನೆ ನಮ್ಮ ನ್ಯಾಯಾಲಯಕ್ಕೆ ಬಂದಿದೆ. ಆದ್ರಿಂದ ಈಗ ಏನ್ ಮಾಡಿದ್ದಾರೆ ಅಂದ್ರೆ ಆ ಒಂದು ಅದರ ಕಠಿಣತೆಗಳನ್ನು ಸ್ವಲ್ಪ ಕಡಿಮೆ ಮಾಡ್ತಾ ಇದ್ದಾರೆ. ಈಗ ಯಾವ ಒಂದು ಕಠಿಣತೆ ಇತ್ತು ಅದರಲ್ಲಿ ಅದನ್ನ ಕಡಿಮೆ ಸಡಿಲಗೊಳಿಸುವಂತಹ ಒಂದು ಪ್ರಕ್ರಿಯೆಗಳು ಆಗ್ತವೆ. ಯಾಕಂದ್ರೆ ಈ ಕಾನೂನು ಮೊದಲು ಬಂದಾಗ ಅದು ಸಂಪೂರ್ಣವಾಗಿ ಒಂದು ಸ್ತ್ರೀಯರ ಒಂದು ರಕ್ಷಣೆಗಾಗಿತ್ತು. ಮತ್ತೆ ಅದರಲ್ಲಿ ಸ್ತ್ರೀ ಬಂದು ಒಂದು ದೂರ ನೀಡಿದ ಕೂಡಲೇ ಆ ಒಂದು ಪತಿಯ ಮೇಲೆ ಒಂದು ಇಮಿಡಿಯೇಟ್ ಅವರ ಮೇಲೆ ಒಂದು ಆಕ್ಷನ್ ತಗೊಳ್ಳುವಂಥದ್ದು ಕ್ರಮ ಇತ್ತು. ಆದರೆ ಈಗ ಇಮಿಡಿಯೇಟ್ಲಿ ಅವರಿಗೆ ಒಂದು ಪೊಲೀಸ್ನವರಿಗೆ ಆತನನ್ನು ಬಂಧಿಸುವಂತೆ ಇಲ್ಲ, ನೇರವಾಗಿ ಹೋಗಿ ಬಂಧನ ಮಾಡುವಂತೆ ಇಲ್ಲ. ಆ ಒಂದು ಪ್ರೊಸೀಜರ್ಸ್ ಅದನ್ನು ಫಾಲೋ ಮಾಡಿಕೊಂಡು ನಂತರ ಆತನಿಗೆ ಸೂಕ್ತ ಒಂದು ನೋಟಿಸನ್ನು ಜಾರಿಗೊಳಿಸಿ ಅನಂತರ ಆತನನ್ನ ವಿಚಾರಣೆಗೊಳಪಡಿಸಿ ಸಿಗದೆ ಹೋದಲ್ಲಿ ಆಮೇಲೆ ನಂತರ ಅದು ಪ್ರೊಸೀಜರ್ಸ್ ಇದೆ, ಅದರ ಪ್ರಕಾರ ನಡೀತದೆ. ಅಂದ್ರೆ ಈಗ ಅವರೊಮ್ಮೆ ಈಗ ಮಹಿಳಾ ಕಲ್ಯಾಣಾಧಿಕಾರಿಗಳಲ್ಲಿ ದೂರು ನೀಡಿದ್ರು, ಪೊಲೀಸ್ ಸ್ಟೇಷನ್ ಅಲ್ಲಿ ದೂರು ನೀಡಿದ್ರು ಕೂಡ ಇಬ್ಬರನ್ನ ಕುತ್ಕೊಳಿಸಿ ಅಲ್ಲೊಂದು ಸ್ವಲ್ಪ ಮಾತುಕತೆ ನಡೆಸ್ತಾರೆ, ಕೌನ್ಸಿಲಿಂಗ್ ಇರ್ಬೋದು, ಹೌದು, ಆ ರೀತಿ ಮಾಡಿಸಿ ಇಬ್ಬರನ್ನ ಪರಸ್ಪರ ಒಂದು ಏನಾದ್ರೂ ಸಮಾಲೋಚನೆ ನಡೆಸಿ ಸಾಧ್ಯವಾದ್ರೆ ಅವರನ್ನ ಸರಿಪಡಿಸಿ ಕಳಿಸುವಂತ ಕ್ರಮ ಉಂಟು. ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಈಗ ಮೊದಲಿಗೆ ಹಳ್ಳಿಗಳ ಕಡೆ ಪೊಲೀಸ್ ಸ್ಟೇಷನ್ ಆರಂಭವಾದಾಗ ಮೊದಲಿಗೆ ಇದೇ ರೀತಿಯಾಗಿತ್ತು ಸರ್. ಈಗ ಎಷ್ಟೋ ಜಾತಿಗಳ ನಡುವಿನ ಜಗಳಗಳಾಗಿರ್ಬೋದು, ಕುಟುಂಬಗಳ ನಡುವಿನ ಜಗಳ, ಆಗೆಲ್ಲ ಮೊದಲಿಗೆ FIR ಹಾಕೋದು ತುಂಬ ಕಡಿಮೆ. ನಾವು ಚಿಕ್ಕವರಿರುವಾಗೆಲ್ಲ ನೋಡುವಾಗ ನಮ್ಮ ಅಪ್ಪಂದಿರು ಚಿಕ್ಕಪ್ಪಂದಿರು ಅವರು ಇವರು ಮನೆ ಪಕ್ಕದವರೆಲ್ಲ ಜಗಳ ಮಾಡುವಾಗ ನಾವು ನೋಡಿದಾಗ ಪೊಲೀಸರು ಬರ್ತಿದ್ರು. ಪೊಲೀಸರು ಬಂದರೆ ಎಲ್ಲ ಒಂದು ಕೈ ಕಟ್ಟಿ ಹೀಗೆ ಒಂದು, ಅದು ಹಳ್ಳಿ ಕಡೆ ಎಲ್ಲ ಈಗಲೂ ಸಹ ಹಾಗುಂಟು. ಅವ್ರು ಹೇಳಿದ್ದೇ ವೇದವಾಕ್ಯ, ಅವರೇ ಪೊಲೀಸರೇ ನ್ಯಾಯಾಧೀಶರು ಇದ್ದಾಗ ಎಷ್ಟೋ ಕಡೆ ಹಳ್ಳಿಗಳಲ್ಲಿ. ಹಾಗಾಗಿ ಅವರು ಕೂಡ ಹಳ್ಳಿಗಳ ಕಡೆ ಬಂದಾಗ ಒಂದು ಅವ್ರದ್ದು ಗತ್ತು ಗಾಂಭೀರ್ಯ ಎಲ್ಲ ಈಗಲೂ ಸಹ ಹಾಗೆ ಉಂಟು. ಕೆಲವು ಪ್ರದೇಶಗಳಲ್ಲಿ ಅವರು ಏನು ಮಾಡ್ತಾರೆ, ನೀವು ಅಲ್ಲಿ ಹೋದರೆ ಅಲ್ಲಿಂದ ಮತ್ತೆ ಒಂದು ಕೋರ್ಟಿಗೆ ಹೋಗಬೇಕು, ಅಲ್ಲಿಂದ ಮತ್ತೊಂದು ಕೋರ್ಟಿಗೆ ಹೋಗಬೇಕು, ಹಾಗೆ ಹೀಗೆ ಅಂತ ಅವ್ರಿಗೆ ಬೈದು ಅಲ್ಲಲ್ಲಿ ಸರಿಪಡಿಸಿ ಯಾವ FIR ಹಾಕದೆ ಏನಿಲ್ಲ, ಕೊನೆಗೆ ಇವ್ರಿಗೆ ಸೇರಿಸಿ ತಾವು ಒಂದು ಚಹಾ ಕುಡಿದು ಹೊರಟು ಬಿಡೋರು. ಆಗ ನೋಡಿದಾಗ ನಿಜವಾದ ಕಾನೂನಿದು ಅಂತ ನಮಗೆ ಅನಿಸಿದ್ದುಂಟು. ನಮ್ಮ ಪ್ರೌಢಶಾಲಾ ಶಿಕ್ಷಣ ಅವಧಿಯಲ್ಲಿ ಈ ರೀತಿಯ ಸುಮಾರು ದೊಡ್ಡ ಜಾತಿಗಳ ಜಗಳ ಆಗಿರ್ಬೋದು, ಅದನ್ನು ಮೀರಿ ಕೋರ್ಟಿಗೆ ಹೋದವರು ಇವತ್ತು ಕೂಡ ಅಲ್ದಾಡ್ತಾ ಇದ್ದಾರೆ. 20 ವರ್ಷಗಟ್ಟಲೆ ಅದ್ರ ನ್ಯಾಯ ಸಿಗಲಿಲ್ಲ. ಅದಕ್ಕೆ ಈಗ ನೀವು ಹೇಳಿದಾಗ ಇದರದ್ದು ಸಬಲತೆಯನ್ನು ಎಷ್ಟರ ಮಟ್ಟಿಗೆ ನಾವು ಎಷ್ಟು ಬೇಗ 6 ತಿಂಗಳ ಒಳಗೇನೆ ಇದು ಬಗೆಹರಿದು ಬಿಟ್ಟರೆ ತುಂಬ ಒಳ್ಳೆಯದು. ಇಲ್ಲದಿದ್ದರೆ ಹೀಗೆ ಅಂದರೆ ಈ ಕಾನೂನು ನಿಜಕ್ಕೂ ಅರ್ಥವನ್ನು ಕಳೆದುಕೊಳ್ಳುವ ನೆಲೆಗಟ್ಟಿನಲ್ಲಿ ಕಾಣಿಸ್ತದೆ ಅಂತಕ್ಕಂಥದ್ದು. ಎಸ್ ಸರ್, ಹಾಗೆ ಇದೇ ಕಾನೂನು ಬಗ್ಗೆ ಹೇಳುವುದಾದರೆ ಈಗ ಮುಂದಿನ ದಿನಮಾನಗಳಲ್ಲಿ ಸಾಂಸಾರಿಕ ಬದುಕಿಗೆ ಎಂಟ್ರಿ ಕೊಡ್ತಕ್ಕಂಥವ್ರಿಗೆ, ಮುಂದೆ ಶ್ರೀಮತಿಯಾಗುವರು ಈಗ ಕುವರಿಯರಿಗೆ ಹೇಗೆ ನಾವು ಒಂದು ಗೈಡ್ ಮಾಡ್ಬೋದು, ಕಾನೂನಾತ್ಮಕವಾದ ಸಲಹೆಯನ್ನು. ಯಾಕಂದರೆ ಮತ್ತೊಂದು ಮನೆಗೆ ಹೋದಾಗ ಯಾವುದನ್ನು ಕೂಡ ಅತಿ ಜಾಗೃತಿಯೂ ಕೂಡ ಒಂದು ಕಡೆ ಕೆಟ್ಟದ್ದೇ ಅಂತ ಹೇಳ್ಬೋದು. ಜಾಗೃತ ಪ್ರಜ್ಞೆಯೂ ಬೇಕು, ಈ ಕಡೆಗೆ ನಮ್ಮವರು ನಮ್ಮ ಮನೆ ಅಂತಕ್ಕಂಥ ಒಂದು ಬೇರೆ ಅನುಭೂತಿಯೂ ಕೂಡ ಬೇಕಾಗ್ತದೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಇವತ್ತಿನ ಮಹಿಳೆಯರು ಬೇಸಿಕಲಿ ನಾಳೆ ಮದುವೆ ಆಗುವವರು ಅವರಿಗೆಲ್ಲರಿಗೆ ಯಾವ ರೀತಿಯ ಈ ಥರದ ಕಾನೂನಿನ ಜಾಗೃತಿ ಅಥವಾ ಜಾಗೃತ ಪ್ರಜ್ಞೆ ಎಷ್ಟರ ಮಟ್ಟಿಗೆ ಇರಬೇಕು, ಯಾವ ಮುಖ್ಯವಾದ ಸಲಹೆಗಳನ್ನು ಕೊಡ್ತೀರಿ ಸರ್? ಜಾಗೃತ ಪ್ರಶ್ನೆ 100ಕ್ಕೆ 100% ಬೇಕೇ. ಯಾಕಂದರೆ ಹೌದು, ಒಂದು ಹುಡುಗಿ ಮದುವೆಯಾಗಿ ಹೋದ ಸಂದರ್ಭದಲ್ಲಿ ಅಲ್ಲ, ನಾವು ನಮ್ಮ ದಿನನಿತ್ಯದ ಒಂದು ನಮ್ಮ ಕಚೇರಿ ಬರುವಂಥವ್ರೇನಿರ್ಬೋದು, ನಾವು ನೋಡಿದಂತಹ ಒಂದು ನಿದರ್ಶನಗಳ ಪ್ರಕಾರ ಗಂಡ ಆಕೆಯೊಂದಿಗೆ ಸರಿಯಾಗಿದ್ದರೆ ಆತನ ತಂದೆ ತಾಯಿಗಳು ಸರಿಯಾಗಿಲ್ಲದಿರುವಂತಹ ಪ್ರಕರಣಗಳಿದೆ.
ಮನೆಯವರು ಸರಿ ಇದ್ರೆ ಗಂಡ ಸರಿ ಇಲ್ಲದ ಪ್ರಕರಣಗಳು ಕೂಡ ಇದೆ. ಆ ರೀತಿಯ ಸಂದರ್ಭದಲ್ಲಿ ಒಂದು ಆದಷ್ಟು ಮಾತುಕತೆಯ ಮೂಲಕ ಇರ್ಬೋದು ಅಥವಾ ಪರಸ್ಪರ ಹೊಂದಾಣಿಕೆಯ ಮೂಲಕ ಅವರ ಒಂದು ಜೀವನವನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಅವರು ಆದಷ್ಟು ಜಾಗೃತರಾಗಿರ್ಬೇಕು. ಒಂದು ವೇಳೆ ಅದು ಸಾಧ್ಯವೇ ಇಲ್ಲ, ಇಂತಹ ಒಂದು ಸಂದರ್ಭದಲ್ಲಿ ಅದು ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವ ಸಂದರ್ಭದಲ್ಲಿ ಮಾತ್ರ ಇಂಥ ಒಂದು ಕಾನೂನಿನ ಮೊರೆಯನ್ನು ಹೋಗ್ಬೋದು. ಅಲ್ಲಿ ಕೂಡ ಒಂದು ಆಪ್ಷನ್ ಉಂಟು. ಅಲ್ಲಿಗ ಈಗ ಎಂತ ಕಲ್ಯಾಣಾಧಿಕಾರಿಗಳಲ್ಲಿ ದೂರ ನೀಡಿದರೆ ಅವರಲ್ಲಿಗೆ ಕರೆಸಿ ಅವರೊಂದೊಂದು ಮುಚ್ಚಳಿಕೆಯನ್ನು ಭರಿಸುವಂಥದ್ದು, ಅವರಿಗೆ ಅಲ್ಲೇ ಒಂದು ಬುದ್ಧಿ ಮಾತುಗಳನ್ನು ಹೇಳುವಂತೆ ಬುದ್ಧಿ ಹೇಳಿ ತಿಳಿ ಹೇಳಿ. ಆದರೆ ಕೆಲವು ಸಲ ಏನಾಗ್ತದೆ ಅಂದರೆ ಈ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಸಣ್ಣದಿದ್ದ ವಿಚಾರ ಅವರ ಮನಸ್ಸಪ್ಪ ದೊಡ್ಡದಾಗ್ತದೆ. ಖಂಡಿತ ನನ್ನ ಮರ್ಯಾದೆಯನ್ನು ತೆಗೆದು ಹೊರಗೆ ನಮ್ಮ ಸಮಾಜದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ರು, ಪೊಲೀಸ್ ಸ್ಟೇಷನ್ ಮೆಟ್ಟಿಲನ್ನು ಹತ್ತಿಸಿದ್ರು, ಕೋರ್ಟ್ ಮೆಟ್ಟಿಲು, ಇಂಥದ್ದೆಲ್ಲ ಬರುವಾಗ ಅವರ ಮಧ್ಯೆ ಒಂದು ಗ್ಯಾಪ್ ಜಾಸ್ತಿ ಆಗ್ತದೆ. ಆದ್ರಿಂದ ಆದಷ್ಟು ಮನೆಯೊಳಗೆ ಒಂದು ಕಂಪ್ಲೇಂಟನ್ನು ನೋಡುವಂತೆ ಮುಂಚೆ ಒಂದು 10 ಬಾರಿ ಯೋಚನೆ ಮಾಡಿ ಅವರ ಮನೆ ಹಿರಿಯರನ್ನು ಸಂಪರ್ಕಿಸಿ ಅವರ ಹತ್ರ ಒಂದು ಮಾತನಾಡಿಸಿ ಅವರ ಮೂಲಕ ಒಂದು ಮ್ಯೂಚುವಲ್ ಒಂದು ಕೌನ್ಸಿಲಿಂಗ್ ಆಗಿ ಮಾಡಿಸಿ ಅಂಥದ್ದೆಲ್ಲ ಮಾಡಿಕೊಂಡು ನಂತರ ಮಾತ್ರ ಅಂತ ಒಂದು ಇದನ್ನು ಡಿಸಿಷನ್ ತಗೊಳ್ಳೋದು ಒಳ್ಳೆಯದು. ಸರ್ ನೀವು ಭಾಳ ಹೇಳೋದು ಭಾಳ ಮುಖ್ಯವಾದ ಅಂಶ ಇದು. ಯಾಕಂದರೆ ಇವತ್ತು ನಮ್ಮ ಮನೆ ನಮ್ಮ ಪ್ರಪಂಚ. ಹೌದು. ಈಗ ಮನೆಯಿಂದ ಆಚೆ ಬಂದರೆ ಪ್ರಪಂಚದಲ್ಲಿ ಬದುಕುವುದು ಕಷ್ಟ. ನಾವು ಮನೆಯೇ ದೊಡ್ಡ ಪ್ರಪಂಚ, ಅದು ಹೆಣ್ಮಕ್ಳಿಗಂತೂ ಬಹಳ ಮುಖ್ಯವಾಗಿ. ಯಾಕೆ ಅಂತ ಇದು ಸಾಂಪ್ರದಾಯಿಕ ಶೈಲಿಯಲ್ಲಿ ನೋಡೋದಕ್ಕಿಂತ ನಮ್ಮ ಬದುಕಿನ ಶೈಲಿಯಲ್ಲಿ ನೋಡೋದು. ಕೆಲವರು ತುಂಬ ನಿಯಮ ಮಾಡರ್ನ್ ಆಗಿ ಬದುಕೋರು ಎಷ್ಟೋ ಬಾರಿ ಈಗ ಎಡವಿದ್ದು ಉಂಟು. ಈಗ ನಮ್ಮ ನಡುವೆ ಸಾಕಷ್ಟು ನಿದರ್ಶನಗಳಿದ್ದಾವೆ. ಎಲ್ಲೋ ಒಂದು ಕಡೆ ಹಿರಿಯರು ಅಂದರೆ ನಮ್ಮ ಅಪ್ಪ ಅಮ್ಮನ ಹಾಗೆ ನಾವು ನೋಡುವುದು. ಏನೋ ಸಣ್ಣ ಪುಟ್ಟ ಮಾತು ಇವತ್ತು ತಪ್ಪಿದರೆ ಮುಂದೆ ಅವರಿಗೆ ಅರಿವು ಆಗಬಹುದು. 1-2 ಬಾರಿ ನಾವು ಸಹಿಸಿಕೊಂಡಾಗ, ತಾಳ್ಮೆಯನ್ನು ತೆಗೆದುಕೊಂಡಾಗ ಅವರು ನಾಳೆ ನಿಜವಾಗ್ಲೂ ನಮ್ಮ ಮೇಲೆ ಪ್ರೀತಿ ಬರಬಹುದೇನೋ. ಮತ್ತು ನಮ್ಮ ಗಂಡನಾದವನು ಮೈದುನಾದವನು ಇವತ್ತು 1-2 ಬಾರಿ ಕಠೋರವಾಗಿ ಮಾತನಾಡಿದರೆ ಮುಂದೆ ನಾವು ಸಹಿಸಿ ಒಂದು ತಮ್ಮನಾಗಿ ಏನೋ ನೋಡಿದಾಗೆ ಮುಂದೆ ಸರಿ ಹೋಗ್ತಕ್ಕಂಥದ್ದು. ಇದೆಲ್ಲವನ್ನು ಮೀರಿ ನಾನು ಮನೆಗೆ ಹಿರಿ ಸೊಸೆಯಾಗಿ ಬಂದಿದ್ದೇನೆ, ನನಗೆ ಅತ್ತೆ ಹಾಗಂದ್ರು, ಮಾವ ಹೀಗಂದ್ರು, ಮೈದುನ ಹೀಗಂದ್ರು ಅಂತ ಹೀಗೆ ಕೋರ್ಟ್ ಕಚೇರಿ ಒಂದು ಮೊರೆಯನ್ನು ಹೋದಾಗ ಎಷ್ಟೋ ಬಾರಿ ನಮ್ಮ ಜೀವನಕ್ಕೆ ಪೆಟ್ಟು ಬೀಳ್ತಕ್ಕಂಥ ಘಟನೆಗಳು ಈಗಿನ ಸದ್ಯದ ಸಮಾಜದಲ್ಲಿ ಹೆಚ್ಚಾಗ್ತಾ ಇದೆ. ಅದಕ್ಕೆ ಅವರು ಹೇಳಿದ ಹಾಗೆ ಒಂದು ಮುಂಜಾಗ್ರತೆಯಾಗಿ ಒಂದು ಎಲ್ಲವನ್ನೂ ಅರಗಿಸಿಕೊಳ್ತಕ್ಕಂಥ ತಾಳ್ಮೆ ಶಕ್ತಿ ಬಹಳ ಮುಖ್ಯವಾಗಿ ಬೇಕು ಅಂತಕ್ಕಂಥ. ಅತಿ ಮುಖ್ಯವಾಗಿ ಏನಂದ್ರೆ ಮಕ್ಕಳ ಭವಿಷ್ಯವನ್ನು ಸಹ ನಾವು ನೋಡ್ಬೇಕಾಗ್ತದೆ. ಎಸ್ ಸರ್. ಯಾಕಂದ್ರೆ ಈಗ ಒಂದು ಗಾದೆ ಉಂಟು, ತಂದೆ ತಾಯಿಯ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ. ಈಗ ಹೆಚ್ಚಿನ ಪ್ರಕರಣಗಳಲ್ಲಿ ಈಗ ಒಂದು ವಿಚ್ಛೇದನ ಪ್ರಕರಣದಲ್ಲಿ ಕೂಡ ಒಂದು ಮಗುವನ್ನು ತಾಯಿಯ ಸುಪರ್ದಿಗೆ ಕೊಡ್ತಾರೆ. ಆದರೆ ಆ ಮಗು ಬೆಳೀತಾ ತನ್ನ ತಂದೆಯ ನೆನಪನ್ನ ಒಂದು ಈ ತರ ನೋಡುವಾಗ ಆ ಮಗುವಿಗೆ ಒಂದು ನಮ್ಮ ತಪ್ಪಿನಿಂದಾಗಿ ನಾಳೆ ದಿವಸ. ಹೌದು. ಆದ್ರಿಂದ ಆ ಮಕ್ಕಳ ಒಂದು ಭವಿಷ್ಯ ದೃಷ್ಟಿಯಿಂದ ಕೂಡ ತಂದೆ ತಾಯಿ ಪರಸ್ಪರ ಕೂತು ಆ ಒಂದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿಕ್ಕೆ ಸಾಧ್ಯತೆ ಉಂಟು. ಎಷ್ಟೋ ಪ್ರಕರಣಗಳಲ್ಲಿ ಇದು ಸಾಧ್ಯ ಆಗಿದೆ. ಖಂಡಿತ. ಅದರಿಂದ ಆದಷ್ಟು ಸರಿಪಡಿಸಿಕೊಳ್ಬಹುದು. ಮನುಷ್ಯ ಯಾನು ಮನಸ್ಸು ಮಾಡಿದರೆ ಯಾವುದನ್ನು ಕೂಡ ಸರಿ ಮಾಡಿಸಿಕೊಳ್ಳಲು ಶಕ್ತನಾಗಿರ್ತಾನೆ. ಆದ್ರಿಂದ ಆದಷ್ಟು ಪರಸ್ಪರ ಹೊಂದಾಣಿಕೆ ಮುಖಾಂತರ, ಅಂದ್ರೆ ಕೆಲವು ಸಲ ಅದು ಸಾಧ್ಯವೇ ಇಲ್ಲ, ಆತ ಕ್ರೂರ ವ್ಯಕ್ತಿ, ಸ್ಯಾಡಿಸ್ಟ್ ಆಗಿರ್ತಾರೆ ಕೆಲವರು, ಅಥವಾ ಅತ್ಯಂತ ಕುಡಿದು ಬಂದು ಗಲಾಟೆ ಮಾಡುವಂಥದ್ದು ಇರ್ಬೋದು. ಅಂತಹ ಒಂದು ಪ್ರಕರಣಗಳಲ್ಲಿ ಮಾತ್ರ ಈ ಒಂದು ಕಾನೂನನ್ನು. ಎಸ್ ಸರ್, ನಮ್ಮ ಚರ್ಚೆಯನ್ನು ಮುಂದುವರಿಸೋಣ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ವೀಕ್ಷಕರೇ, ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಈ ಕಾಯ್ದೆ ಬಗ್ಗೆ ಇನ್ನಷ್ಟು ಮಾತುಕತೆಯನ್ನು ಮಾಡೋಣ. ಅದಕ್ಕಿಂತ ಮೊದಲಿಗೆ ಒಂದು ಸಣ್ಣ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸ್ವಾಗತ. ವೀಕ್ಷಕರೇ, ಇವತ್ತು ಸೂರಜ್ ಜೈನ್ ಅವರು ನಮ್ಮೊಟ್ಟಿಗಿದ್ದಾರೆ. ಸೂರಜ್ ಜೈನ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹೇಳ್ತಾ ಹೋಗ್ತಾ ಇದ್ದಾರೆ. ಇಲ್ಲಿ ಕಾಯ್ದೆ ಕಾನೂನು, ಅದರಲ್ಲಿ ವಿಶೇಷವಾಗಿ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ಹೇಗೆ ರಕ್ಷಣೆ ಮಾಡಬೇಕು ಅಥವಾ ಈ ಹಿಂಸೆಯಿಂದ ಮಹಿಳೆಯರನ್ನ ತಡೆಗಟ್ಟುವ ಕಾಯ್ದೆ ಅನ್ನೋ ಒಂದು ಕಾಯ್ದೆ ಕುರಿತಂತೆ ಇವತ್ತು ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದ್ವಿ, ಚರ್ಚೆಯನ್ನು ಮಾಡ್ತಾ ಇದ್ವಿ. ಬನ್ನಿ ಈ ಕಾರ್ಯಕ್ರಮವನ್ನು, ಈ ಚರ್ಚೆಯನ್ನು ಮತ್ತಷ್ಟು ಮುಂದುವರಿಸೋಣ. ಎಸ್ ಸರ್, ಹಾಗೆ ಒಂದು ನಾವು ಕಾಯ್ದೆ ಅಂದ ತಕ್ಷಣ ಕಾಯ್ದೆ ಅಂದರೆ ಇದಕ್ಕೆ ಈ ರೀತಿಯ ಶಿಕ್ಷೆ, ಈ ರೀತಿಯಾದಂಥ ದಂಡ, ಈ ರೀತಿಯಾದಂಥ ಒಂದು ಪ್ರೋಸೆಸ್ ಇರುತ್ತೆ ಅಂತೇಳಿ 2 ನಿಮಿಷದಲ್ಲಿ ಮಾತಾಡ್ಬೋದು. ಆದರೆ ಈ ಕಾಯ್ದೆಯ ನೀಡು ಇವತ್ತಿನ ಸಮಾಜಕ್ಕೆ ಅಗತ್ಯತೆ ಎಷ್ಟಿದೆ ಮತ್ತು ಇದನ್ನು ಹೇಗೆ ನಾವು ಅರ್ಥ ಮಾಡ್ಕೊಳ್ಬೇಕು, ಇದರ ವಿಶಿಷ್ಟತೆ ಏನು, ಮತ್ತು ಯಾವಾಗ ನಾವು ಈ ಕಾಯ್ದೆಯ ಮೊರೆ ಹೋಗಬೇಕು ಅನ್ನೋದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ. ಇವತ್ತು ಕೆಲವರು ತುಂಬ ಚೆನ್ನಾಗಿ ಬೆಳೆದಂಥವ್ರು ಮದುವೆಯಾಗಿ ಮತ್ತೊಂದು ಇದಕ್ಕೆ ಹೋದಾಗ ಒಂದು
ಒಬ್ಬರನ್ನ ವಕೀಲರನ್ನ ಸಂಪರ್ಕ ಮಾಡೋದು, ನನಗೆ ಸಾಂಸಾರಿಕ ಜೀವನದಲ್ಲಿ ಬೋರ್ ಆಗಿದೆ ಅಥವಾ ಈ ರೀತಿಯ ತೊಂದರೆಗಳು ಆಗ್ತಾ ಇದೆ, ನನಗೆ ಇವ್ರ ಜೊತೆಗೆ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ನನಗೆ ಡಿವೋರ್ಸ್ ಬೇಕು, ಇನ್ನೊಂದು ಬೇಕು, ನನಗೆ ಈ ರೀತಿ ಮಾಡ್ತಾ ಇದ್ದಾರೆ, ಇವ್ರನ್ನ ನಾನು ಭಯ ಬೀಳಿಸ್ಬೇಕಾದ್ರೆ ನಮಗೆ ನಿಮ್ದು ಯಾವ ಕಾಯ್ದೆ ಸಪೋರ್ಟ್ ಮಾಡ್ತದೆ, ಏನೋ ಒಂದು ಸಪೋರ್ಟ್ ಕೊಡಲಿಕ್ಕೆ ಈ ರೀತಿಯ ಪ್ರಕರಣಗಳು ಇತ್ತೀಚೆಗೆ ನಿಜವಾಗಿ ವಕೀಲರು ಅಲ್ಲಿ ಹೋಗಿ ಗಮನಿಸಿದಾಗ ಅದನ್ನು ವಿಚಾರಣೆ ಮಾಡಿದಾಗ ಅವ್ರಿಗಿಂತ ಹೆಚ್ಚು ತಪ್ಪು ಇವ್ರದ್ದೇ ಕೆಲವು ಬಾರಿ ಕಂಡು ಬಂದಿರ್ತದೆ. ಅಂಥವ್ರಿಗೆ ನೀವು ಏನು ಯಾವ ರೀತಿಯ ಸೂಚನೆಗಳನ್ನು ಹೇಳ್ತೀರಿ ಸರ್ ಈ ಕಾಯ್ದೆಯನ್ನು ಮಿಸ್ಯೂಸ್ ಮಾಡಿಕೊಳ್ಳೋ ಬಗ್ಗೆ? ಈಗ ಈ ಒಂದು ಕಾಯ್ದೆ ಬಗ್ಗೆ ನಾನು ಈಗಾಗಲೇ ಹೇಳಿದಾಗೆ ಖಂಡಿತ ಅನೇಕ ಕಡೆ ಮಿಸ್ಯೂಸ್ ಆಗ್ತಾ ಉಂಟು. ಹೌದು ಹೌದು, ತುಂಬ ಕಡೆ. ಹೌದು. ಉದಾಹರಣೆಗೆ ಬಿಹಾರದಲ್ಲಿ ಕಳೆದ ಬಾರಿ ಒಂದು ಇಂಥದ್ದೊಂದು ಪ್ರಕರಣ ಆಗಿತ್ತು. ಒಬ್ಬ ಇಂಜಿನಿಯರ್ ಆಗಿದ್ದಂಥ ವ್ಯಕ್ತಿಯನ್ನು ಆತನ ಪತ್ನಿ ಒಂದು ಸುಳ್ಳು ದೂರನ್ನು ನೀಡಿ ಸುಮಾರು 6 ತಿಂಗಳು ಆತನನ್ನು ಒಂದು ಬಂಧನದಲ್ಲಿ ಇರಿಸಲಾಗಿತ್ತು. ಈ ಪ್ರಕರಣ ಈಗ ರಾಷ್ಟ್ರವ್ಯಾಪಿಯಾಗಿ ಚರ್ಚೆ ಆಯಿತು. ಅದನ್ನು ಅನಂತರ ಆತ ಸುಪ್ರೀಂ ಕೋರ್ಟ್ನಲ್ಲಿ ಆ ಪ್ರಕರಣವನ್ನು ಇದು ಮಾಡಿದಾಗ ಅಲ್ಲಿ ಪ್ರಕರಣದಲ್ಲಿ ಒಂದು ವಿಶೇಷವಾದ ತೀರ್ಪನ್ನು ನೀಡಿದರು. ಯಾವುದೇ ಒಂದು ಮಹಿಳೆಯಿಂದ ದೂರ ನೀಡಿದಾಗ ಪೂರ್ವಾಪರ ಯೋಚಿಸದೆ ಆತನ ಮೇಲೆ ಒಂದು ಕ್ರಮವನ್ನು ಕೈಗೊಂಡು ಆತನನ್ನು ಒಂದು ಬಂಧನದಲ್ಲಿ ಇರಿಸಲಿಕ್ಕಿಲ್ಲ. ನಾನು ಮೊದಲೇ ಹೇಳಿದಾಗೆ ಈ ಒಂದು ಎಲ್ಲಿ ತನಕ ಈ ಒಂದು ಪ್ರಕರಣ ಒಂದು ದೇಶದಲ್ಲಿ ಸಂಚಲನ ಮೂಡಿಸಿದೆ ಅಂದರೆ ಈಗ ಪ್ರತಿಯೊಂದು ಸ್ಟೇಷನ್ನಲ್ಲಿ ಕೂಡ ಒಂದು ಪ್ರಕರಣದ ಕಾಪಿಯನ್ನು ಇಟ್ಟಿದ್ದಾರೆ. ಅಂದರೆ ಇದರ ಮುಖ್ಯ ಉದ್ದೇಶ ಸುಳ್ಳು ದೂರು ಕೂಡ ಬಂದಿರಬಹುದು, ಅದನ್ನು ಸರಿಯಾಗಿ ಗಮನಿಸಿಕೊಂಡು ಆತನ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು. ಯಾಕಂದ್ರೆ ಆತ 6 ತಿಂಗಳಲ್ಲಿ ಆತ ಒಂದು ಅನುಭವಿಸಿದಂತಹ ಮಾನಸಿಕ ಹಿಂಸೆ ಏನಿರ್ಬೋದು ಅದನ್ನ ಯಾರಿಂದಲೂ ಒಂದು ಮತ್ತೆ ವಾಪಸ್ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಖಂಡಿತ ಆತ ಅನುಭವಿಸಿದಂಥ ವೇದನೆ, ಸಮಾಜದ ಹೊರಗೆ ಆತನ ಬಗ್ಗೆ ಜನಗಳು ಮಾಡಿಕೊಂಡಂತಹ ಮಾತುಗಳಿರ್ಬೋದು, ಅಥವಾ ಆತ ಯಾವುದೇ ತಪ್ಪು ಮಾಡದೆ ಸಣ್ಣ ಗಲಾಟೆ ಆಗಿರ್ಬೋದು, ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ಒಂದು ಸಣ್ಣ ರೀತಿಯ ಗಲಾಟೆ ಆಗಿರ್ಬೋದು, ಆದರೆ ಅದನ್ನ ಅಷ್ಟು ದೊಡ್ಡ ಮಾಡಿ ವೈಭವೀಕರಿಸಿ ಒಂದು ನೀವು ಕಳೆದ ಬಾರಿ ನೋಡಿರ್ಬೋದು ಈ ದರ್ಶನ್ ಚಲನಚಿತ್ರ ನಟ ದರ್ಶನ್ ಒಂದು ವಿಷಯದಲ್ಲಿ ನೋಡಿರ್ಬೋದು. ಮಾಧ್ಯಮಗಳಲ್ಲಿ ವಾರವಿಡೀ ಅದೇ ಚರ್ಚೆ ಆಗ್ತದೆ. ಹೌದು, ವಾರವಿಡೀ ಅದೇ ಚರ್ಚೆ. ಅಂದ್ರೆ ಇಂತಹ ವಿಚಾರಗಳು ಬಂದಾಗ ಒಂದು ಪತಿ ಪತ್ನಿಯರ ನಡುವಿನ ಸಂಬಂಧಗಳು ಅದು ಸಮಾಜದ ಹೊರಗಡೆ ಬರಬಾರದು, ಸಂಸಾರ ಗುಟ್ಟು ಅದು ಒಳಗೆ ಇರಬೇಕು. ಆದ್ರಿಂದ ಇಂತಹ ಒಂದು ಪ್ರಕರಣಗಳಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ಪೊಲೀಸ್ ಅಧಿಕಾರಿಗಳು ಆತನನ್ನ ತಕ್ಷಣ ಬಂಧಿಸಿದ್ರೆ ಅವರ ಮೇಲೆ ಕೂಡ ಆಕ್ಷನ್ ಅನ್ನು ತಗೊಳ್ಳಿಕ್ಕೆ ಈ ಒಂದು ಕಾನೂನಲ್ಲಿ ಚೇಂಜಸ್ ಮಾಡಿದ್ದಾರೆ. 2014 ಇಸ್ವಿಯಲ್ಲಿ ಇದರ ಬಗ್ಗೆ ಮಾನ್ಯ ನಮ್ಮ ಸುಪ್ರೀಂ ಕೋರ್ಟ್ ಏನಿದೆ ಸರಿಯಾಗಿ ಸಮೀಕ್ಷೆಯನ್ನು ನಡೆಸಿ ಸ್ವಲ್ಪ ಎಲ್ಲ ವಿಷಯಗಳು ನೋಡಿದಾಗ ಅರ್ಧಕ್ಕೂ ಹೆಚ್ಚು 75% ಹೆಚ್ಚು ದೂರುಗಳು ಸುಳ್ಳು ದೂರು ಎಂದು ಮನಗಂಡಿದೆ ಸುಪ್ರೀಂ ಕೋರ್ಟಿಗೆ. ಅದರಿಂದ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವು ಒಂದು ಏನಿತ್ತು ಕೆಲವು ಒಂದು ಕಾನೂನನ್ನ ಒಂದು ಇದನ್ನ ಸಡಿಲಿಕೆ ಮಾಡಿದ್ದಾರೆ. ಏಕಾಏಕಿ ಹೌದು, ಯಾವುದೇ ದೂರನ್ನು ಪಡೆದುಕೊಂಡ್ರೂ ಕೂಡ ಸರಿಯಾಗಿ ಅದನ್ನ ನೋಡಿ ಅಭ್ಯಸಿಸಿ ಆತನ ವಿಚಾರಣೆ ಸರಿಯಾಗಿ ಮಾಡಿ ಆತನಿಗೆ ನೋಟಿಸ್ ಅನ್ನ ಕೊಟ್ಟು ಆ ನಂತರ ಆತನ ಮೇಲೆ ಒಂದು ಕ್ರಮವನ್ನು ಕೈಗೊಳ್ಳುವಂತಹ ಒಂದು ಬರ್ತಾ ಉಂಟು. ಆದ್ರಿಂದ ಯಾರೇ ಆಗಿರ್ಬೋದು ಇಂಥ ಒಂದು ದೂರನ್ನು ನೀಡುವ ಮೊದಲು ಸರಿಯಾಗಿ ಮನೆಯಲ್ಲಿ ಕೂತು ಚರ್ಚೆ ಮಾಡಿ ಅದು ಗಂಡನಿಗೆ ಬೇಕಾದ್ರೆ ಹೇಳಿ, ನೋಡಿ ನಾನು ಈಗ ದೂರನ್ನು ನೀಡ್ತಾ ಇದ್ದೇನೆ, ಅಥವಾ ಸರಿಯಾಗಿ ಒಂದು ಗಲಾಟೆಗಳು ಸರಿ ಮಾಡಿಕೊಳ್ಳುವಂತಹ ಒಂದು ಸಂದರ್ಭಗಳನ್ನ ಸೃಷ್ಟಿ ಮಾಡಿಕೊಳ್ಬೇಕು. ಆನಂತರ ಆಗದ ಸಂದರ್ಭದಲ್ಲಿ ಮಾತ್ರ ವಕೀಲರನ್ನು ನಮ್ಮ ಕೈ ಮೀರಿ ಹೊರಟಿದೆ ಅಥವಾ ಇದನ್ನ ಸಹಿಸಿಕೊಳ್ಳಲು ಅಸಾಧ್ಯ ಅನ್ನಿಸಿದಾಗ ಮಾತ್ರ ಕೆಲವೊಮ್ಮೆ ಈಗ ಏಕಾಏಕಿ ಗಲಾಟೆಯಾಗಿ ಆತ ಯಾವುದ್ರಲ್ಲೂ ಹಿಡಿದು ಹೊಡೆದ, ಆಕೆಗೆ ತೀವ್ರತರವಾದ ಹಲ್ಲೆ ಆಗಿದೆ, ಅಂತ ಸಮಯದಲ್ಲೆಲ್ಲ ಚರ್ಚೆ ಮಾಡುವಂತ ಅವಕಾಶ ಇರುವುದಿಲ್ಲ. ಆದ್ರೆ ಸಣ್ಣ ಸಣ್ಣ ವಿಚಾರಗಳಲ್ಲಿ ಗಲಾಟೆ ಆದಾಗ ಅದನ್ನ ಹೇಗೂ ಕೂತು ಆರಾಮಾಗಿ ಕೂತು ಸ್ವಲ್ಪ ಸಮಯ ಅರ್ಧ ಗಂಟೆ ಕೂತ್ರೆ ಅವರು ಕೋಪ ತಣ್ಣಗಾದ ನಂತರ ಪರಸ್ಪರ ಮಾತಾಡಿಕೊಂಡ್ರೆ ಸರಿ ಆಗ್ತದೆ. ಸರಿ ಹೋಗುವ ವಿಚಾರವಿದ್ರೆ ಅಥವಾ ಆ ರೀತಿಯ ಸಂದರ್ಭ ನಿರ್ಮಾಣವಾಗುದಿದ್ರೆ ದುಡುಕುವುದು ಬೇಡ. ಹೌದು, ಆದಷ್ಟು ಮಾತುಕತೆ ಮೂಲಕವೇ ಬಗೆಹರಿಸಿಕೊಳ್ಬಹುದು. ಹಾಗೆ ಮಹಿಳೆಯರು ಕೆಲವೊಮ್ಮೆ ಅಚಾನಕ್ಕಿ ಎಲ್ಲರಿಂದಲೂ ಈ ಮನೆ ಅಂದ ಮೇಲೆ 108 ತೊಂದರೆಗಳು, 108 ಸಮಸ್ಯೆಗಳು, 108 ಮಾತುಕತೆ ಬರುವುದು ಹೋಗುವುದು ಇರ್ತದೆ. ಅತಿರೇಕಕ್ಕೆ ಹೋದಾಗ ಕಾಯ್ದೆ ಕಾನೂನುಗಳ ಬಗ್ಗೆ ವಿಚಾರವನ್ನು ಮಾಡ್ತಾರೆ, ಜೊತೆಗೆ ಅದು ನಮಗೆ ಸಂರಕ್ಷಣೆಯನ್ನು ನೀಡುತ್ತೆ ಅಂತಕ್ಕಂಥ ಒಂದು ಆಶಾವಾದವೂ ಕೂಡ ಇರ್ತದೆ. ಈ ಹಿನ್ನೆಲೆಯಲ್ಲಿ ನೋಡುವಾಗ ಹಾಗೆ ಸರ್, ಈಗ ಮನೆಯಲ್ಲೇ ಕುಟುಂಬಸ್ಥರಿಗೆ, ಹಿರಿಯರಾದವರಿಗೆ ಅಥವಾ ಗಂಡನ ಸ್ಥಾನದಲ್ಲಿರುವವರಿಗೆ ಈ ರೀತಿಯ ಕಾಯ್ದೆಗಳು ನಿಮಗೆ ಯಾವ ರೀತಿಯನ್ನು ಸಮಸ್ಯೆ ಕೊಡ್ತದೆ, ನೀವು ಯಾವ ರೀತಿಯಾಗಿ ಒಂದಷ್ಟು ಸಂಸಾರದಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಯಾವುದೇ ಕಿರುಕುಳವನ್ನು ನೀಡದೆ ಹೋಗಲಿಕ್ಕೆ ಏನು ಸಲಹೆ ಕೊಡ್ತೀರಿ ನೀವು? ಯಾರಿಗೆ? ಹೌದು, ಗಂಡಸರಿಗೆ. ಯಾಕಂದರೆ ಈಗ ಕೊಡುವುದೇ ಗಂಡಸರ ಮೇಲೆ ಕಂಪ್ಲೇಂಟು. ಈಗ ಕಿರುಕುಳ ಆಯಿತು, ದೌರ್ಜನ್ಯ ಆಯಿತು, ಹಾಗೆ ಹೀಗೆ ಅಂತೇಳಿ ಬಂದಾಗ
ನಮ್ಮ ಗಂಡ ಅಥವಾ ನಮ್ಮ ಮಾವ ನಮ್ಮ ಅತ್ತೆ ಹೀಗೆ ನಮಗೆ ದೌರ್ಜನ್ಯ ಕೊಡ್ತಾರೆ ಅಂತೇಳಿ ದೂರನ್ನು ಕೊಡ್ತಕ್ಕಂಥದ್ದು. ಈ ದೂರನ್ನು ಕೊಡಬಾರ್ದು. ಹಾಗೆ ನೀವು ಎಲ್ಲರನ್ನೂ ಕೂಡ ಸರಿಪಡಿಸ್ಕೊಂಡು ಹಿರಿಯರಾದವರು ಸರಿಪಡಿಸುವಲ್ಲಿ ದಂಡಿಸಲು ಬೇಕಾಗ್ತದೆ, ಶಿಕ್ಷಿಸಲು ಬೇಕಾಗ್ತದೆ, ಮಾತಾಡಲು ಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ನೀವು ಅವರಿಗೆ ಒಂದು ಸಲಹೆ ಕೊಡಬಹುದು? ಈ ಕಾನೂನಾತ್ಮಕವಾಗಿ ಹೇಳುವುದಾದ್ರೆ ಈ ಒಂದು ಕಾಯ್ದೆಯಲ್ಲಿ ಏನು ಹೇಳಿದ್ದಾರೆ ಅಂದರೆ 3 ರೀತಿಯ ಹಿಂಸೆಗಳನ್ನು ಒಂದು ನಿಮ್ಮ ಕೌಟುಂಬಿಕ ಹಿಂಸೆಗಳಿಗೆ ಬರ್ತದೆ ಅಂತ ಹೇಳಿದ್ದಾರೆ. ಅಂದರೆ ದೈಹಿಕ ಹಿಂಸೆ, ಕೈಯಿಂದ ಹೊಡೆಯುವಂಥದ್ದು, ಹಲ್ಲೆ ಮಾಡುವಂಥದ್ದು, ಇದೆಲ್ಲ ದೈಹಿಕ ಹಿಂಸೆ. ಮಾನಸಿಕ ಹಿಂಸೆ, ಆಕೆಯ ಶೀಲದ ಬಗ್ಗೆ ಹೇಳುವಂಥದ್ದು, ಇಲ್ಲದಿದ್ರೆ ಆಕೆ ಒಂದು ಯಾವ್ದಾದ್ರು ಕೆಲಸ ಇಲ್ಲದ್ರೆ ಆಕೆ ವಿಚಿತ್ರವಾಗಿ ಬೈಯುವಂಥದ್ದು, ಹೌದು, ಏನಾದರೂ ಒಂದು ಆಕೆಯನ್ನು ಮೂದಲಿಕೆ ಮಾಡುವಂಥದ್ದು, ಮಾನಸಿಕ ಕಿರುಕುಳ ನೀಡುವಂಥದ್ದು. ಅಥವಾ ಆರ್ಥಿಕ ಹಿಂಸೆ, ನಾನು ಈ ಮೊದಲು ಹೇಳಿದ್ದೇನೆ. ಅಂದರೆ ಆಕೆಗೆ ಖರ್ಚನ್ನು ಭರಿಸದಿರುವಂಥದ್ದು, ಆಕೆಗೆ ಬೇಕಾದಂತಹ ದಿನಂಪ್ರತಿ ಖರ್ಚುಗಳನ್ನು ನೀಡದಿರುವಂಥದ್ದು, ಆ ಮಕ್ಕಳ ಒಂದು ಖರ್ಚನ್ನು ಭರಿಸದೇ ಇರುವಂಥದ್ದು, ಇದೆಲ್ಲ ಬರ್ತದೆ. ಇಂಥದ್ದೆಲ್ಲ ಈ ಒಂದು ವಿಚಾರಗಳನ್ನು ಒಬ್ಬ ಮದುವೆಯಾದಂತಹ ಜವಾಬ್ದಾರಿಯುತ ವ್ಯಕ್ತಿ ಸಂಸಾರ ಮದುವೆ ಆದ ನಂತರ ಆತ ನಿಭಾಯಿಸಲೇಬೇಕು ಆ ಸಂಸಾರವನ್ನು ಸರಿಯಾಗಿ. ಅದು ಆತನ ಕರ್ತವ್ಯ ಕೂಡ. ಅದನ್ನು ಸರಿಯಾಗಿ ನಿಭಾಯಿಸಬೇಕು. ಮತ್ತು ಸಣ್ಣ ಪುಟ್ಟ ರೀತಿಯ ಗಲಾಟೆಗಳನ್ನು ಇಬ್ಬರು ಕೂಡ ಮಾಡದೆ ಹೊಂದಾಯಿಸಿಕೊಂಡು ಹೋಗಬೇಕು. ಕೆಲವು ಸಂಸಾರಗಳೇನಾಗಿದೆ ಅಂದರೆ ಗಂಡ ಪಾಪ ಇರ್ತಾರೆ, ಹೆಂಡತಿ ಜೋರಿರ್ತಾರೆ. ಆ ಟೈಮಲ್ಲಿ ಈಕೆ ಒಂದು 10 ಬಾರಿ ಆಕೆ ಆತನಿಗೆ ಬೈಯುವಂಥ ಸಂದರ್ಭದಲ್ಲಿ ಈತ 1 ಬಾರಿ ಬೈತಾನೆ ಅಥವಾ ಕೋಪವನ್ನು ತಡೆದುಕೊಳ್ಳಾಗದೆ ಹೊಡೆಯುವಂಥದ್ದು ಇರ್ಬೋದು. ಆಗ ಆಕೆ ನೇರವಾಗಿ ದೂರ ನೀಡುವಂಥದ್ದು ಇರ್ಬೋದು. ಈತನ ಮೇಲೆ ಒಂದು ಕಂಪ್ಲೇಂಟ್ ಆಗ್ತದೆ. ಈತ ಮುಂದೆ ಕಾನೂನು ಕ್ರಮವನ್ನು ಎದುರಿಸ್ತಾನೆ. ಹಾಗೇನಾಗ್ತದೆ ಅಂದ್ರೆ ಒಂದು ಕೋರ್ಟಿಗೆ ಹೋದಾಗ ಅಥವಾ ಸ್ಟೇಷನ್ಗೆ ಹೋದಾಗ ಸಮಾಜದಲ್ಲಿ ಆತನ ಬಗ್ಗೆ ಖಂಡಿತ ಒಂದು ವಿಶೇಷವಾಗಿ ಜನಗಳು ಮಾತಾಡ್ಕೊಳ್ತಾರೆ. ಆದ್ರೆ ವಾಸ್ತವ ಪ್ರಜ್ಞೆ ಗೊತ್ತಾಗೋದಿಲ್ಲ. ಮನೆಯಲ್ಲಿ ಹೆಂಗಸರಿಗೆ ಏನಾಡ್ತಾರೆ ಅಂದ್ರೆ ಸಮಾಜದಲ್ಲಿ ಆಕೆ ಪಾಪ ಆತ ಕಿರುಕುಳ ನೀಡ್ತದೆ ಇದೆಲ್ಲ ಪ್ರಚಾರ ಆಗಿ. ಆದ್ರಿಂದ ಆದಷ್ಟು ಆತ ತನ್ನ ಕೋಪವನ್ನು ಆದಷ್ಟು ಒಂದು ನಿಯಂತ್ರಣದಲ್ಲಿ ಇರಿಸಿಕೊಂಡು ಸಂಸಾರವನ್ನು ಆದಷ್ಟು ಸುಧಾರಿಸಿಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಖಂಡಿತ ಖಂಡಿತ. ಮತ್ತೆ ಅದು ಅನುಭವದಲ್ಲಿ ಬರಬೇಕು ಪ್ರತಿಯೊಬ್ಬರಿಗೂ ಕೂಡ. ಅದನ್ನು ನಾವು ಹೇಳಿ ಅದನ್ನ ಒಂದು ಯಾವುದಿಲ್ಲ. ಪ್ರತಿಯೊಬ್ಬರು ಅದವರೊಂದು ಅನುಭವದಲ್ಲಿ ಅವರು ಹೇಳುವ ಮಾತು ಕಟ್ಟಿದ ಬುತ್ತಿ ಎಷ್ಟು ದಿನ ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಆದ್ರೆ ಅವರು ಸ್ವತಃ ಅನುಭವ ಏನಿದೆ ಅದರಲ್ಲಿ ಆತ ಬಂದಾಗ ಅವರಿಗೆ ಆದ್ರೆ ಇದರೊಂದು ಅವೇರ್ನೆಸ್ ಬೇಕಾಗ್ತದೆ. ಇಂಥ ಒಂದು ಕಾನೂನು ಉಂಟಂತ ಹೇಳಿ ಹೆಚ್ಚಿನ ಬಹುಶಃ ನೀವು ಆಗ್ಲೇ ಹೇಳಿದಾಗೆ ಎಷ್ಟೋ ಕಡೆ ಹಳ್ಳಿಗಳಲ್ಲಿ ಗೊತ್ತಿಲ್ಲ. ಏನಂದ್ರೆ ಇಂಥ ನೋವುಗಳಿದ್ರೆ ಅದನ್ನ ದಿನಂಪ್ರತಿ ನುಂಗಿಕೊಂಡೇ ಜೀವನ ನಡೆಸುವಂತ ಹೆಂಗಸರು ಎಷ್ಟೋ ಜನ ಇದ್ದಾರೆ. ಹಾಗೆ ಕಡೆ ಆತ್ಮಹತ್ಯೆಯನ್ನ ಮಾಡ್ಕೊಂಡವ್ರು ಯಾರು ಇಲ್ಲ, ಕಾಪಾಡೋರು ಯಾರು ಇಲ್ಲ. ಸುಮ್ಮನೆ ನಾವು ದಿನಂಪ್ರತಿ ಈ ರೀತಿಯ ಬದುಕನ್ನು ಕಳೆಯೋದಕ್ಕಿಂತ ಆತ್ಮಹತ್ಯೆ ಮಾಡಿಕೊಳ್ಳುವುದೇ ಲೇಸು ಅಂತೇಳಿ ಸಾಕಷ್ಟು ಜನ ಹಳ್ಳಿಗಳ ಕಡೆ ಆತ್ಮಹತ್ಯೆ ಮಾಡಿಕೊಂಡ ಸಾಕಷ್ಟು ಪ್ರಕರಣಗಳು ಇದಾವೆ. ಆದ್ರಿಂದ ಪ್ರತಿಯೊಬ್ಬ ಈ ಗಂಡ ಇರ್ಲಿ ಹೆಂಡತಿ ಇರ್ಲಿ ಅವರು ಪರಸ್ಪರ ಪ್ರೀತಿ ಮತ್ತು ಸಹಬಾಳ್ವೆಯಿಂದ ಜೀವನವನ್ನು ನಡೆಸಿಕೊಂಡು ಹೋದ್ರೆ ಇಂಥ ಕಾನೂನುಗಳ ಅವಶ್ಯಕತೆ ಬರುವುದಿಲ್ಲ. ಖಂಡಿತ. ಅದರಿಂದ ಅವರ ಮಧ್ಯೆ ಅದು ಇರುವಂತಹ ಒಂದು ರಿಲೇಶನ್ಶಿಪ್ ಏನಿದೆ ಅದು ಸಾಮರಸ್ಯ ಏನಿದೆ ಅದು ಸರಿಯಾಗಿರ್ಬೇಕು ಅಂತ ನಾನು ಎಲ್ಲರೂ ಖಂಡಿತ ಸರ್ ಹೌದು ಸರ್. ಯಾಕೆಂದರೆ ಇವತ್ತಿನ ಕಾಲಮಾನದಲ್ಲಿ ಬೆಳೆಯುತ್ತಾ ಇರುವ ನಮ್ಮ ಈ ಹೊಸ ರೀತಿಯ ಬದುಕು, ಆಧುನಿಕತೆಯ ಬದುಕು, ನಗರೀಕರಣದ ಬದುಕು ಇದೆ. ಈ ಸಮಾಜ ಒಂದು ಬೇರೆ ರೂಪರೇಷೆಗೆ ಹೊರಟಿದೆ. ಇದರಲ್ಲಿ ನಮ್ಮನ್ನು ಗೈಡ್ ಮಾಡೋದಕ್ಕಿಂತ ಹೆಚ್ಚು ವಿಷಯಗಳು ಬೇರೆ ತಳ್ತಕ್ಕಂಥದ್ದೇ ಹೆಚ್ಚಿದೆ. ಈಗ ನೋಡಿ, ಇವತ್ತು ಎಷ್ಟೋ ಮಾಧ್ಯಮದಲ್ಲಿ ಬರ್ತಕ್ಕಂಥದ್ದು ಮುನ್ನೊಂದು ನೋಡಿದಾಗ ಆ ರೀತಿಯಾಗಿ ಬೇರೆ ರೀತಿಯಾಗಿಯೂ ಕೂಡ ನಮ್ಮನ್ನು ಜನರಿಗೆ ಪ್ರೇರೇಪಣೆ ನೀಡ್ತಕ್ಕಂಥ ವಿಷಯಗಳು ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಸಂಸಾರಗಳನ್ನು ಸರಿಪಡಿಸುವಲ್ಲಿ ಕಾನೂನುಗಳು ಕೂಡ ಬಹಳ ಮಹತ್ವದ ಪಾತ್ರವನ್ನು ವಹಿಸ್ತದೆ. ಯಾರಿಗೂ ಬಗ್ಗದವ ಕಾನೂನು ಮುಂದೆ ತಗ್ಬೇಕಾಗ್ತದೆ ಅಂತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಈ ಕಾನೂನುಗಳ ಬಗ್ಗೆ ಸಾಧ್ಯವಾದಷ್ಟು ಮಹಿಳೆಯರಿಗೆ, ವಿಶೇಷವಾಗಿ ಇದು ಮಹಿಳೆಯರಿಗೆ ಉಪಯುಕ್ತವಾಗೋದ್ರಿಂದ, ಇದು ಹೆಚ್ಚು ಗೊತ್ತಿರುವುದರಿಂದ ಇದನ್ನು ನಾಳೆ ದಿವಸ ಒಂದು ಬಳಕೆ ಮಾಡಿಕೊಂಡು ತಮ್ಮ ಸಾಂಸಾರಿಕ ಒಂದು ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಬೋದು. ಅಥವಾ ಒಂದು ಈ ರೀತಿಯ ಆ ಮನೆಯಲ್ಲೇ ಗೊತ್ತಿರೋದಿಲ್ಲ, ಕೆಲವು ಒಂದು ಮನೆಯಲ್ಲಿ ಒಂದು ಸಮಸ್ಯೆ ಬಂದಾಗ ಇವಳು ನಾಳೆ ನನ್ನ ಸೊಸೆ ಒಂದು ಕೋರ್ಟ್ಗೆ ಹೋದರೆ ನಮ್ಮ ಮರ್ಯಾದೆ ಏನಾಗ್ತದೆ, ಹೀಗೆ ಅಂತೇಳಿ ಜಸ್ಟ್ ಇದರ ಪ್ರಸ್ತಾಪ ಮಾಡಿದರೆ ಸಾಕು, ಎಷ್ಟೋ ಬಾರಿ ಸಮಸ್ಯೆಗಳು ಸರಿವಾಗ್ತದೆ. ಈ ರೀತಿ ಒಂದು ಕಾನೂನು ಉಂಟು. ನಾನು ಇದರ ಹಿನ್ನೆಲೆಯಲ್ಲಿ ಮಹಿಳಾ ಆಯೋಗಕ್ಕೆ ಹೋಗಿ ಒಂದು ಕಂಪ್ಲೇಂಟ್ ಮಾಡ್ತೇನೆ, ನೀವು ಹೀಗೆ ಮುಂದುವರಿಸಿದ್ರೆ ಒಂದು ಮಾತು ಹೇಳಿದರೆ ಅದು ಎಷ್ಟು ಪರಿಣಾಮಕಾರಿ ಆಗ್ತದೆ. ಅವರು ಹೋಗೋದು ಬೇಡ, ಅಟ್ಲೀಸ್ಟ್ ಒಂದು ಅವೇರ್ನೆಸ್ ಅವ್ರ ಮನೆಯಲ್ಲಿ ಕ್ರಿಯೇಟ್ ಆಗಿ ಒಂದು ಸಾಮರಸ್ಯ ಮೂಡ್ತಕ್ಕಂಥದ್ದು, ಸ್ವಲ್ಪ ನಾಲೆಜ್ ಇದ್ದ ನನ್ನ ಸೊಸೆಗೆ ನನ್ನ ಮಗಳಿಗೆ ಕಾನೂನಿನ ಜ್ಞಾನವಿದೆ ಅಂತಕ್ಕಂಥದ್ದು ಕೂಡ ಆ ಮನೆಯಲ್ಲಿ ಒಂದು ಬರ್ತಕ್ಕಂಥದ್ದು ಅಲ್ವಾ ಸರ್? ಅದಕ್ಕೆ ಈ ರೀತಿಯ ಕಾನೂನುಗಳು ಬಹಳ ಅಗತ್ಯತೆಯನ್ನು ಕೊಡ್ತಕ್ಕಂಥದ್ದು. ಸರ್, ಒಟ್ಟಾರೆಯಾಗಿ ಈ ನಮ್ಮ ಕರಾವಳಿ ಭಾಗದಲ್ಲಿ ಈ ಕಾನೂನಿನ ಉಪಯೋಗ ಯಾವ ರೀತಿಯಾಗಿ ಆಗ್ತಾ ಇದೆ? ಈಗ ಇಲ್ಲಿ ಪ್ರಕರಣಗಳು ದಾಖಲಾಗುವುದು ಅಥವಾ ಇತ್ಯರ್ಥ ಆಗುವುದು ಸರಿಯಾದ ರೀತಿಯಲ್ಲಿ ನಡೀತಾ ಇದೆಯಾ ಅಂತ? ಮೊದಲೇ ಹೇಳಿದಾಗೆ ಇಲ್ಲಿ ಕೂಡ ಅನೇಕ ಪ್ರಕರಣಗಳು ದಾಖಲಾಗಿದೆ. ಅದರಲ್ಲಿ
ಅದೇ 75% ಹೆಚ್ಚು ಮಿಸ್ಯೂಸೇ Misuse ಕೂಡ ಮಿಸ್ಯೂಸ್ ಆಗಿದೆ. ಯಾಕಂದ್ರೆ ನಮ್ಮ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳಿ ಹೌದು. ಇಡೀ ಕರ್ನಾಟಕದಾದ್ಯಂತ ದೇಶದಾದ್ಯಂತ ಒಂದು ಪ್ರಚಲಿತದಲ್ಲಿರುವಂತಹ ಒಂದು ಮಾತು. ಹೌದು. ಆದ್ರೆ ಆ ಬುದ್ಧಿವಂತಿಕೆಯನ್ನ ಬೇರೆ ರೀತಿಯಲ್ಲಿ ಉಪಯೋಗಿಸ್ತಾ ಇರುವಂತಹದ್ದು ಕಂಡು ಬರ್ತಾ ಇದೆ. ಜಾಣ ಕುರುಡುತನ ಅನ್ನೋ ಹೌದು ಹಾಗೆ. ಹೌದು, ಗೊತ್ತಿದ್ದು ಆ ಕ್ರೂರತನಕ್ಕಿಂತಲೂ ಅದು ಕ್ರೂರತನದ ಪರಮಾವಧಿ ಅಂತ ಹೇಳ್ಬೋದು. ಯಾಕಂದ್ರೆ ತನ್ನ ಜೀವನ ಕೂಡ ಹಾಳಾಗುವಂಥದ್ದು, ತನ್ನದು ಹಾಳಾದ್ರೂ ತೊಂದರೆ ಇಲ್ಲ, ಮತ್ತೊಬ್ಬನದ್ದು ಕೂಡ ಹಾಳಾಗಬೇಕು ಅನ್ನೋಂಥ ಒಂದು ಚಿಂತನೆ ಇವತ್ತು ಜಾಸ್ತಿ ಆಗ್ತಾ ಉಂಟು ಯುವ ಜನತೆಯಲ್ಲಿ. ಅದರಿಂದ ಆದಷ್ಟು ಈ ಕಾನೂನನ್ನ ಒಳ್ಳೆಯದಕ್ಕೆ ಮಾತ್ರ ಬಳಸ್ಕೊಳ್ಬೇಕು. ಆ ಒಂದು ಸೇಡಿನ ಒಂದು ಜೀವನಕ್ಕೋಸ್ಕರ ಇದನ್ನ ಬಳಸ್ಕೊಳ್ಬಾರ್ದು ಅಂತಕ್ಕಂಥದ್ದು. ಇಲ್ಲೂ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಕೂಡ ಅನೇಕ ಪ್ರಕರಣಗಳು ದಾಖಲಾಗ್ತಾ ಉಂಟು, ದಿನಂಪ್ರತಿ ದಾಖಲಾಗ್ತಾ ಉಂಟು. ಹಾಗೆ ಕೆಲವು ಅಲ್ಲಿ ಸ್ಟೇಷನ್ ಮಟ್ಟದಲ್ಲಿ ಅಥವಾ ಒಂದು ಕಲ್ಯಾಣಾಧಿಕಾರಿಗಳ ಮಟ್ಟದಲ್ಲೇ ಒಂದು ಬಗೆಹರಿತದೆ ಕೆಲವು, ಆದರೆ ಕೆಲವು ಅದರ ಒಂದು ಸ್ಟೆಪ್ ಅನ್ನು ದಾಟಿ ಮುಂದೆ ಹೋಗ್ತದೆ. ಈಗ ಈ ಕಾನೂನಿನ ಪ್ರಥಮ ದೂರು ಅಂತ ದಾಖಲಾದ ಮೇಲೆ ಮೊದಲಿಗೆ ಕಲ್ಯಾಣಾಧಿಕಾರಿಗಳ ಹತ್ರ ಹೋಗಲೇಬೇಕಾ ಸರ್, ಅಥವಾ ಈ ಮಹಿಳಾ ಆಯೋಗ ಆ ಸಂಬಂಧಪಟ್ಟ ಒಂದು ಏನು ಸಮಿತಿ ಇರ್ತದೆ ಅಲ್ಲಿಗೆ ಕಳಿಸಿ ನಂತರ ಕೋರ್ಟ್ಗೆ ಬರತಕ್ಕಂಥ ವ್ಯವಸ್ಥೆ ಇದೆಯಾ ಅಂತ? ಮೊದಲ ಬಾರಿ ಇಂಥ ಪ್ರಕರಣಗಳು ಕಂಡು ಬಂದಾಗ ಕಲ್ಯಾಣಾಧಿಕಾರಿ ಅಂದ್ರೆ ಅಲ್ಲಿ ಒಂದು ಕಮಿಟಿ ಆಗಿರ್ತದೆ. ಆ ಕಮಿಟಿಯ ಮುಂದೆ ಇದನ್ನು ದೂರ ನೀಡಿದಾಗ ಅವರು ಕರೆಸ್ತಾರೆ ಅಲ್ಲಿ ಯಾರು ಒಂದು ಸಂತ್ರಸ್ತರಾಗಿದ್ದಾಳೆ ಆ ಮಹಿಳೆಯನ್ನ ಮತ್ತು ಆಕೆ ಪತಿಯನ್ನ ಅಲ್ಲಿಗೆ ಕರೆಸಿ ಅಲ್ಲಿ ಇಬ್ಬರನ್ನ ಕುತ್ಕೊಳ್ಳಿಸಿ ಅವರ ಏನು ಆ ಒಂದು ಎಷ್ಟು ಒಂದು ಇದು ಉಂಟಂತ ಅಂದ್ರೆ ಆ ಒಂದು ಪ್ರಭಾವ ಎಷ್ಟು ನೋಡ್ತಾರೆ. ಸಣ್ಣ ಮಟ್ಟದ್ದಾಗಿದ್ರೆ ಅಲ್ಲೇ ಅದನ್ನು ಬಗೆಹರಿಸ್ತಾರೆ. ದೊಡ್ಡ ಮಟ್ಟದ್ದಾಗಿದ್ರೆ ತುಂಬಾ ಪ್ರಕರಣ ಅತ್ಯಂತ ಒಂದು ದೊಡ್ಡ ಮಟ್ಟದಲ್ಲಿದೆ ಅಂತ ಆದರೆ ಅದನ್ನು ನ್ಯಾಯಾಲಯಕ್ಕೆ ಕಳಿಸಿ ಅಲ್ಲಿ ಆ ಪ್ರಕರಣ ಮುಂದುವರಿತದೆ. ಅಲ್ಲಿ ಆ ಇಬ್ಬರನ್ನ ಆಕೆಯ ಪರವಾಗಿ ಆಕೆಯ ವಕೀಲರು ಹಾಜರಾಗಬೇಕು. ಯಾರು ಆಕೆಗೆ ಸಂತ್ರಸ್ತ ನೀಡಿದ್ದಾರೆ ಅಂತ ಆಕೆ ಹೇಳ್ತಾಳೆ, ಅವರ ಪರವಾಗಿ ಕೂಡ ವಕೀಲರುಗಳು ಹಾಜರಾಗ್ತಾರೆ. ಅಲ್ಲಿ ಆಕೆ ಅನ್ನ ಒಂದು ವಿಚಾರಣೆಗೊಳಪಡಿಸ್ತಾರೆ, ಆತನನ್ನು ಕೂಡ ವಿಚಾರಣೆಗೊಳಪಡಿಸ್ತಾರೆ. ಅವರಿಬ್ಬರ ವಾದ ವಿವಾದವನ್ನು ಆಲಿಸಿ ಅಲ್ಲಿ ಏನು ಮುಂದಿನ ಪ್ರಕರಣ ಇತ್ಯರ್ಥ ಆಗ್ತದೆ. ಖಂಡಿತ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನಂದ್ರೆ ಪರಿಹಾರ, ನಾನು ಮೊದಲೇ ಹೇಳಿದಾಗೆ ಪರಿಹಾರವನ್ನ ಪಡ್ಕೊಳ್ಬಹುದು. ಇನ್ನೊಂದು ಮುಖ್ಯ ಅಂಶ ಏನಂದ್ರೆ ಆ ಪ್ರಕರಣ ನಡೀತಾ ಇರುವ ಸಂದರ್ಭದಲ್ಲಿ ಈಗ 6 ತಿಂಗಳ ಅಂತ ಸಮಯಾವಧಿ ಏನಿದೆ ಅದರೊಳಗೆ ಪ್ರಕರಣ ಮುಗಿಲಿಲ್ಲ. ಆ ಸಂದರ್ಭದಲ್ಲಿ 1 ವರ್ಷ 2 ವರ್ಷ ಪ್ರಕರಣ ಹೋಗ್ತದೆ. ಆಕೆಗೆ ಆ ಸಮಯದಲ್ಲಿ ಯಾವುದೇ ವೃತ್ತಿ ಇರೋದಿಲ್ಲ. ಉದಾಹರಣೆಗೆ ಆ ಸಮಯದಲ್ಲಿ ಆಕೆ ಮಧ್ಯಂತರ ಜೀವನಾಂಶವನ್ನ ಕೂಡ ಇದರಲ್ಲಿ ಪಡೀಲಿಕ್ಕೆ ಒಂದು ವಿಶೇಷವಾದಂತಹ ಒಂದು ಅವಕಾಶ ಇದೆ. ಆ ಪ್ರಕರಣ ಮುಗಿಯುವವರೆಗೆ ಈತ ಖರ್ಚನ್ನ ನೋಡ್ತಾ ಬರಬೇಕು. ಖಂಡಿತ ಸರ್, ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು, ಉಪಯುಕ್ತವಾದಂಥ ಕಾಯ್ದೆಯನ್ನು ಇವತ್ತಿನ ದಿನ ನಮ್ಮೊಟ್ಟಿಗೆ ಪರಿಚಯ ಮಾಡಿಕೊಟ್ಟು ಅದರ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡಿದರೆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ತಮಗೆ ಸಾಕಷ್ಟು ಧನ್ಯವಾದಗಳು. ಎಸ್ ವೀಕ್ಷಕರೇ, ಇದುವರೆಗೂ ಇವತ್ತಿನ ಕಾನೂನು ಸ್ಪಂದನ ವಿಶೇಷ ಕಾರ್ಯಕ್ರಮದಲ್ಲಿ ಸೂರಜ್ ಜೈನ್ ಅವರು ಭಾಗವಹಿಸಿ ಕೌಟುಂಬಿಕ ಹಿಂಸೆಯಿಂದ ಮಹಿಳೆಯರನ್ನು ತಡೆಗಟ್ಟುವ ವಿಶೇಷ ಕಾಯ್ದೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡರು. ಈ ಮಾಹಿತಿ ಖಂಡಿತವಾಗಲೂ ತಮಗೆ ಉಪಯುಕ್ತವಾಗಬಹುದು. ತಮ್ಮ ಸ್ನೇಹಿತರಾಗಿರ್ಬೋದು, ಕೌಟುಂಬಿಕ ಬಳಗಕ್ಕಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಮಾಹಿತಿಯನ್ನು ರವಾನೆ ಮಾಡಿ ಈ ರೀತಿಯಾದಂಥ ಕಾನೂನಿನ ನೆರವನ್ನು ಪಡೆದುಕೊಳ್ಳಲಿಕ್ಕೆ ಈ ಸಂಚಿಕೆಯ ಉಪಯುಕ್ತವಾದಂಥ ಮಾಹಿತಿ ಉಪಯೋಗವಾಗಬಹುದು ಎಂಬ ಹಿನ್ನೆಲೆಯೇ ಈ ದಿನದ ಶುಭ ಸದಾಶಯ ಅಂತ ಹೇಳ್ಬೋದು. ಇದೇ ಇವತ್ತಿನ ವಿಶೇಷ. ನೋಡ್ತಾ ಇರಿ ನಿಮ್ಮೂರಿನ ನಿರಂತರ ಸುದ್ದಿ, ಮಾಹಿತಿ ಮತ್ತು ಮನೋರಂಜನೆಗಾಗಿ ಸ್ಪಂದನ ಟಿವಿ. ನಮಸ್ತೆ.